ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ನಿಸ್ವಾರ್ಥ ಸೇವೆ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇವತ್ತಿನ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ನಿಜವಾಗ್ಲೂ ಕೂಡ ಸಂತಸದ ವಿಷಯ. ಯಾಕೆ ಅಂತಂದರೆ ಉಡುಪಿ ಜಿಲ್ಲೆಗೆ ಚಿರಪರಿಚಿತರಾಗಿರ್ತಕ್ಕಂಥ 3 ಅತಿಥಿ ಗಣ್ಯರೊಂದಿಗೆ ನಾನು ಇವತ್ತಿನ ದಿನ ಮಾತಾಡ್ತಾ ಇದ್ದೇನೆ. ಯಾಕೆಂತಂದರೆ ನಿರ್ಗತಿಕರಿಗೆ, ದಲಿತರಿಗೆ, ಬಡವರಿಗೆ, ಹೀಗೆ ಸಾಕಷ್ಟು ಜನ ಅಶಕ್ತರಿಗೆ ಇವರು ದಿನನಿತ್ಯವೂ ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಏನಾದರೂ ಒಂದು ತಪ್ಪುಗಳು ಕಂಡಿದೆ ಅಂತಂದರೆ ಅದಕ್ಕೆ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡುವುದರ ಮೂಲಕ ಆ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಕೂಡ ರೂಪಿಸ್ತಾ ಇದ್ದಾರೆ. ಇನ್ನು ಶವ ಸಂಸ್ಕಾರದಿಂದ ಹಿಡಿದು ಹೀಗೆ ಸಾಕಷ್ಟು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಸಹಾಯ ಆಗುವಂಥ ಒಂದು ಕಾರ್ಯಕ್ರಮಗಳನ್ನು ದಿನನಿತ್ಯವೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರನ್ನ ಸಮಾಜ ಸೇವಕರು ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಇವ್ರನ್ನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಅಂತಂದರೆ ಬಹುಶಃ ಅವರಿಗೂ ಕೂಡ ಸಮಾಧಾನ ಆಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಜನರಿಗೂ ಕೂಡ ಸಮಾಧಾನ ಆಗುತ್ತೆ. ಯಾಕೆಂತಂದರೆ ಈ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಅವರಿಂದ ಸಹಾಯವನ್ನು ಪಡೆದುಕೊಂಡಿರೋರು ತುಂಬ ಜನ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಮೀಸಲಾಗಿಟ್ಟಿದ್ದೇವೆ. ಇನ್ನು 3 ಅತಿಥಿ ಗಣ್ಯರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿದೆ. ಇವತ್ತಿನ ದಿನ ಅವರ ಒಂದು ಸೇವೆಯ ಕುರಿತಾಗಿ, ಅವರ ಒಂದು ಬದುಕಿನ ಸಿದ್ಧಾಂತಗಳ ಕುರಿತಾಗಿ, ಆದರ್ಶಗಳ ಕುರಿತಾಗಿ ನಾವು ಇವತ್ತಿನ ಮಾತಾಡೋಣ. ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನೀವು ನಮಗೆ ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ನಿತ್ಯಾನಂದ ಒಳಕಾಡುವವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನೊಬ್ಬರು ತಾರಾನಾಥ ಮೇಸ್ತ್ರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿಶ್ವ ಶೆಟ್ಟರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನು ಮೊದಲೇ ಕೋರಿರ್ತೇನೆ. ನಂತರ ಅವರು ನಮ್ಮ ಜೊತೆ ಮಾತುಕತೆಯಲ್ಲಿ ಬರ್ತಾರೆ. ಮೊದಲಿಗೆ ನಿತ್ಯಾನಂದ ಒಳಕಾಡುವವರೇ, ಮೊನ್ನೆ ದಿನ ನೀವು ನಿರ್ಗತಿಕರಿಗೆ ಸೇವೆ ಮಾಡುವ ನಿಟ್ಟಿನಲ್ಲಿ ಹಳೆ ಬಟ್ಟೆಗಳಿಗೆ ಮರುಜೀವವನ್ನು ಕೂಡ ಕೊಟ್ರಿ. ನಿಮ್ಮ ಒಂದು ಅನಿಸಿಕೆಗಳನ್ನು ಸರ್, ಈ ರೀತಿಯಾದಂಥ ಒಂದು ಸೇವೆಗಳನ್ನು ಮಾಡ್ತಾ ಇದ್ದೀರಿ, ಸಮಾಜಕ್ಕೆ ಬೇಕಾಗುವಂಥ ಒಂದು ಸೇವೆಗಳು, ಈ ಕುರಿತಾಗಿ ಏನು ಹೇಳ್ತೀರಿ? ಈಗ ನಮ್ಮ ಸಮಿತಿಯು ಸಾಧಾರಣ 20 ವರ್ಷದಿಂದ ನಾವು ಇಂಥ ಸೇವೆಯನ್ನು ಮಾಡ್ತಾ ಬರ್ತಿದ್ದೇವೆ. ಆದರೆ ಕೆಲವು ವಿಚಾರ ನೋಡುವಾಗ ಈ ಹಳೆ ಬಟ್ಟೆ ವಿಚಾರ, ಅಂದರೆ ಈ ಹಳೆ ಬಟ್ಟೆಗಳು ಇದ್ದಲ್ಲಿ ಈ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ಬಟ್ಟೆಗಳನ್ನು ಎಲ್ಲೊಂದು ಬಿಸಾಡಿ ಬಿಡ್ತಾರೆ, ಅಥವಾ ಹೊಳೆಗಳಿಗೆ ಬಿಸಾಡಿ ಬಿಡ್ತಾರೆ, ಅಥವಾ ಬೆಂಕಿ ಕೊಟ್ಟು ಅದನ್ನು ನಾಶ ಮಾಡುವಂಥ ಪರಿಸ್ಥಿತಿ ಇದೆ. ಅದರಲ್ಲಿ ಪರಿಸರಕ್ಕೆ ತುಂಬ ಹಾನಿಯಾಗುವಂಥ ಪರಿಸ್ಥಿತಿ ಇರುವಾಗ ಒಳ್ಳೆ ಬಟ್ಟೆಗಳು ಏನು ಹರಿದಾಡುವಂಥ ಬಿಸಾಡುವಂಥದ್ದು ಅಲ್ಲ, ಅಂಥ ಬಟ್ಟೆಗಳು ಇದ್ದಲ್ಲಿ ಸಂದರ್ಭದಲ್ಲಿ ನಮಗೆ ಈ ನಮ್ಮ ಸಮಿತಿಗೆ ಒಪ್ಪಿಸಬೇಕೆಂಬ ನಾವು ಏನು ಜಾಲತಾಣಗಳಲ್ಲಿ ನಾವು ಹಬ್ಬಿಸಿದ್ದೆವು. ಹಾಗೆ ಅದನ್ನು ಕೂಡ ಜನರು ಬೇಕಾದಷ್ಟು ನಮಗೆ ಏನು ವ್ಯವಸ್ಥೆ ಇದೆ ಅದನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಿರುವಾಗ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ, ಅದೂ ಅಲ್ಲದೆ ನಮಗೆ ಬೇಕಾಗುವಂತಹ ಏನು ಹಳೆ ಕಂಪನಿಗಳಲ್ಲಿ ರಿಜೆಕ್ಟ್ ಆದಂಥ ಏನು ಬಟ್ಟೆಗಳು ಅದನ್ನು ಕೂಡ ನಮಗೆ ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಅದನ್ನು ನಾವು ಏನು ಮಾಡೋದು ಎಂಬ ದೃಷ್ಟಿಯಿಂದ ಅಂದುಕೊಳ್ಳುವಾಗ ಒಳ್ಳೆ ಬಟ್ಟೆ ನಾವು ಇದು ಏನು ರಸ್ತೆಯಲ್ಲಿ ಬಿದ್ದವರನ್ನು ಅಥವಾ ಯಾರಾದರೂ ಬಿದ್ದವರನ್ನು ನಾವು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಾಗ ಅವರ ಮನೆಯಲ್ಲಿ ಬಟ್ಟೆಗಳು ಇರುವುದಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಟ್ಟೆಯಂತೂ ಇಲ್ಲ. ನಾವು ಬಟ್ಟೆ ಇರುವಂಥ ಗಬ್ಬು ವಾಸನೆ ಇರುವಂಥ ಪರಿಸ್ಥಿತಿಯಲ್ಲಿ ಕಂಡು, ಯಾಕಂದರೆ ದಿನನಿತ್ಯ ನಾವು ಒಂದೆರಡು ಈಗ ನಾವು ಹಾಕುವಾಗ ಆವಾಗ ಎಷ್ಟೋ ಜನ ಬರುವಾಗ ಅಲ್ಲಿ ಬಟ್ಟೆಗಳ ಪರಿಸ್ಥಿತಿ ಕಷ್ಟ ಆಗ್ತದೆ. ಹಾಗಿರುವಾಗ ನಾವು ಬಟ್ಟೆಗಳನ್ನು ಯಾವ ರೀತಿ ಅದನ್ನು ಕ್ರೋಢೀಕರಣ ಮಾಡಬೇಕು, ಯಾವ ರೀತಿ ಕೊಡಬೇಕಂತ ದೃಷ್ಟಿಯಿಂದ ಅನಿಸುವಾಗ ಈ ರೀತಿ ನಮಗೆ ಕಂಡುಬಂದ ದೃಷ್ಟಿಯಿಂದ ನಾವು ಈ ಮೊದಲ ಹಂತವಾಗಿ ನಾವು ಯಾರು ನಿರಾಶ್ರಿತರು ನಾವು ಆಸ್ಪತ್ರೆಗೆ ಹಾಕ್ತಾರೆ ಅವರಿಗೆ ನಾವು ನೀಡ್ತಿದ್ದೇವೆ. ಅದೂ ಅಲ್ಲದೆ ಒಳ್ಳೆ ಬಟ್ಟೆ, ಅಂದರೆ ಕಂಪನಿಯಲ್ಲಿ ರಿಜೆಕ್ಟ್ ಆದ ಬಟ್ಟೆಗಳನ್ನು ನಾವು ಈ ವಲಸೆ ಕಾರ್ಮಿಕರು ಅಲ್ಲದೆ ನಮ್ಮ ಇಲ್ಲಿ ಮಣಿಪಾಲದಲ್ಲಿರುವಂಥ ಮಂಚಿ ಏನಿದೆ, ಅಲ್ಲಿ ಕೊರಗರ ಕಾಲೋನಿ ಇದೆ, ಅಲ್ಲಿಯವರಿಗೆ ನಾವು ವಿಂಗಡಣೆ ಮಾಡಿ ಒಳ್ಳೆ ರೀತಿಯ ಹಾಕುವಂಥ ಬಟ್ಟೆ, ಧರಿಸುವಂಥ ಬಟ್ಟೆಯನ್ನು ಸೀರೆ ಆಗಲಿ, ಚೂಡಿದಾರ್ ಆಗಲಿ, ಪ್ಯಾಂಟ್ ಆಗಲಿ, ಶರ್ಟ್ ಆಗಲಿ, ಇನ್ನಿದು ಒಳ್ಳೆ ಶರ್ಟ್ಗಳು ನಾವು ಸೀರೆಗಳನ್ನು ಅಲ್ಲಿ ನಾವು ವಿತರಣೆ ಮಾಡಿ ನಾವು ಅದಕ್ಕೆ ನಾವು ಸ್ವಲ್ಪ ಒಳ್ಳೆ ರೀತಿಯ ಒಂದು ಕಂಡು ಬಂತು. ಹಾಗಿರುವಾಗ ಪುನರಪಿ ನಾವು ಅದನ್ನು ಬಿತ್ತರಿಸಿದೆವು. ಅದು ಬರೀ ಬೇಕಾದಷ್ಟು ಬಂತು. ಆವಾಗ ಏನು ಮಾಡೋದು ಕಂಡಿರುವಾಗ ವಲಸೆ ಕಾರ್ಮಿಕರು, ಅಂದರೆ ಇಲ್ಲಿ ಭಾಳಷ್ಟು ಒಂದು 8,000 to 10,000 ಜನ ವಲಸೆ ಕಾರ್ಮಿಕರು ಇಲ್ಲಿದ್ದಾರೆ. ಅವರಿಗೆ ಹಾಕುವಂಥ ಬಟ್ಟೆಗಳನ್ನು ನೋಡುವಾಗ ಅಥವಾ ಯಾವ ರೀತಿಯನ್ನು ಅವರನ್ನು ಕಂಡುಕೊಳ್ಳುವಾಗ ಈ ರೀತಿ ಪರಿಸ್ಥಿತಿ ಕಂಡ ಕಾರಣ ನಾವು ಅವರಿಗೆ ಬೀಡಿನಗುಡ್ಡೆಯಲ್ಲಿರುವಂತಹ ಏನು ಕಾಲೋನಿ ಬಡಾವಣೆ ಏನಿದೆ ಅಲ್ಲಿ ಒಂದು ಸರಿ ಕೊಡುವಾಗ ಅದು ಸಿಕ್ಕಾಪಟ್ಟೆ ಅವರು ರಶಿ, ಅಂದರೆ ಜನರಿಗೆ ಏನು ಜಾತ್ರೆಯಲ್ಲಿ ಕೊಂಡುಕೊಂಡಾಗೆ ನಮ್ಮ ಹತ್ರ ಅದನ್ನು ಕಸಿದುಕೊಂಡಾಗೆ ಕೊಂಡೋಗಿದ್ದಾರೆ. ಯಾಕಂತ ಹೇಳಿದರೆ ಪರಿಸ್ಥಿತಿ ಹಾಗೆ ಇದೆ ಅವರದ್ದು.
ಅಂದರೆ ಅವರು ನಾವು ಕೂಡ ಅವರಿಗೆ ಬಟ್ಟೆ ಬೇಕಂತೇಳಿ ಕೊಡೋದಲ್ಲ, ಅವರ ಪರಿಸ್ಥಿತಿಯನ್ನು ಕಂಡು ನಾವು ಕೊಟ್ಟಿದ್ದೇವೆ. ಹಾಗೆ 3ನೇ ಬಾರಿ ಕೂಡ ನಾವು ಬೀಡಿನಗುಡ್ಡೆ 2ನೇ ಬಡಾವಣೆಯಲ್ಲಿ ಕೊಟ್ಟು ಅಲ್ಲಿ ಕೂಡ ಇದೇ ಪರಿಸ್ಥಿತಿ ನಮಗೆ ಕಂಡು ಬಂದಿದೆ. ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಕೊಟ್ಟಿದ್ದೇವೆ. ಇನ್ನೂ ಕೂಡ ನಾವು ಅದನ್ನು ಕ್ರೋಢೀಕರಣ ಮಾಡಿ ನಾವು ಅದನ್ನು ಬೇರೆ ಬೇರೆ ಕಡೆಗೆ ನಾವು ಕೊಡುವಂಥ ಒಂದು ಇರಾದೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಈಗಾಗಲೇ ನೀವು ಹೇಳಿದ್ರಿ ಬೇರೆ ಬೇರೆ ಕಡೆಗಳಿಂದ ಬಟ್ಟೆಯನ್ನು ಕ್ರೋಢೀಕರಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ, ನಂತರ ಅದನ್ನು ನಿರ್ಗತಿಕರಿಗೆ ಕೊಡಬೇಕು ಅಂತ ಹೇಳಿದ್ರಿ. ಹಾಗಾದರೆ ಈಗ ಉಡುಪಿಯಲ್ಲೇ ಸಾಕಷ್ಟು ಕಡೆಗಳಲ್ಲಿ ಜನರಿಗೆ ಕೊಡಬೇಕು ಅಂತ ಇರುತ್ತೆ, ಇಂಥ ಒಂದು ಬಟ್ಟೆಗಳನ್ನು ನಿರ್ಗತಿಕರಿಗೆ ಬಡವರಿಗೆಲ್ಲ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಹಾಗಾದರೆ ನಿಮಗೆ ಆ ಒಂದು ಬಟ್ಟೆ ಬರಬೇಕು, ಬಂದು ಸೇರಬೇಕು ಅಂತಂದರೆ ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಕೊಡಬೇಕು ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ಅಂತ, ನಿಮ್ಮನ್ನು ಸಂಪರ್ಕ ಮಾಡುವಂಥ ಒಂದು ಬಗೆ ಹೇಗೆ ಅಂತ? ನಾವು ಜಾಲತಾಣದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನಾವು ಅದನ್ನು ಹರಡಿಸಿದೆವು. ಈ ರೀತಿ ನಮಗೆ ಈ ರೀತಿ ಪರಿಸರಕ್ಕೆ ಹಾನಾಗಿರುವಂಥ ನಾವೆಲ್ಲ ಕಂಡುಕೊಂಡಿದ್ದೇವೆ. ಈ ನೀವು ಬಿಸಾಡ್ತೀರಿ, ಹೊಳಗೆ ಬಿಸಾಡ್ತೀರಿ, ಸುಟ್ಟಾಕ್ತೀವಿ, ಅದೇ ಪರಿಸರಕ್ಕೆ ಭಾಳಷ್ಟು ಹಾನಿಗೆ. ಈಗ ಅಂದರೆ ಸ್ವಚ್ಛ ಭಾರತ ಎಂಬ ದೃಷ್ಟಿಯಿಂದ ನಾವು ಅದನ್ನು ಅಂದುಕೊಂಡು ನಾವು ಎಲ್ಲ ಇದಕ್ಕೆ ಮಾಡಿದ ನಮಗೆ ಬೇಕಾದಷ್ಟು ಈ ಅಂಗಡಿ ಮಾಲಕರಾಗಲಿ ಅಥವಾ ಈ ಸಣ್ಣ ಪುಟ್ಟವರು ಕೆಲವೆಲ್ಲ ಈ ನೂಲು ಜಾರಿದಂಥ ಬಟ್ಟೆಗಳಿರ್ತವೆ ಕಂಪನಿದು, ಅದನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ, ಯಾಕಂತ ಹೇಳಿದರೆ ಯಾವ ಸಬ್ಜೆಕ್ಟ್ ಅಂದರೆ ಈಗ ವಲಸೆ ಕಾರ್ಮಿಕರಿಗೆ ಬೇಕಾಗುವಂಥ ಈ ಬಟ್ಟೆಗಳನ್ನು ಅಲ್ಲಿ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಜರಿ ಸೀರೆ ಮತ್ತು ಕೆಲವೆಲ್ಲ ಸೀರೆಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಡಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಬೇಕಾಗುವಂಥ ಅಲ್ಲಿ ಹುಡುಗಿ ಅಂದರೆ ಕಾಟನ್ ಬಟ್ಟೆ ಬೇಕಾಗ್ತದೆ, ಅದು ಮಲಗುವಾಗ ಜಾರ್ತದೆ ಅಥವಾ ಏನೋ ಇನ್ನಿತರ ಈ ನೈಟಿಗೆಲ್ಲ ಏನು ಇರ್ತೇವೆ ಅದನ್ನೆಲ್ಲ ನಾವು ವಿಂಗಡಣೆ ಮಾಡಿ ಯಾವ ಏರಿಯಾಕ್ಕೆ ಯಾವ ಬಟ್ಟೆಗಳು ಬೇಕಾಗ್ತದೆ ಅದನ್ನು ನಾವು ವಿಂಗಡಣೆ ಮಾಡಿ ನಾವು ಕೊಟ್ಟಿರ್ತೇವೆ. ಅದು ಯಾಕೆಂದರೆ ಈಗ ಬರುವಂಥ ಈಗ ಪುನಃ ರಾಶಿ ಬಿದ್ದಿದೆ, ಅದನ್ನು ಈಗ ನಾವು ಕೊಡಬೇಕು. ಎಲ್ಲಿ ಕೊಡಬೇಕು ಅಂತ ನಾವು ಅದನ್ನು ಆಲೋಚನೆ ಮಾಡಿ ಯಾರಿಗೆ ಬೇಕು ಅಂದರೆ ಬೇಕಾಬಿಕ್ಕಿಟಿಯಾಗಿ, ಯಾಕಂದರೆ ನಾನು ಮುಂದೆ ಹೇಳಿದ್ದೇನೆ, ಈ ಮೊನ್ನೆ ಒಂದು ನನಗೆ ಬೇಕಾದ ಒಂದು 10 ಬಂಡಲ್ ಬಟ್ಟೆ ಬಂತು. 10 ಬಂಡಲ್ ಬಟ್ಟೆಗಳಲ್ಲಿ 5 ಬಂಡಲ್ ಬಟ್ಟೆ ವೇಸ್ಟ್. ಅಂದರೆ ಅದರಲ್ಲಿ ಒಳ ಉಡುಪುಗಳು ಮಹಿಳೆಯರ, ನಾನು ಮೊದಲೇ ಹೇಳಿದ್ದೇನೆ, ಈ ಉಡುಪುಗಳಲ್ಲಿ ನಮಗೆ ಕೊಡಬೇಡಿ, ಎಲ್ಲವನ್ನು ಅವರಿಗೆ ಬಿಸಾಡಬಾರ್ದು, ಹಾಗೆ ನಮಗೆ ಬಿಸಾಡಿ ಕೊಡಿ, ಅದೆಲ್ಲವೂ ಕೂಡ ಸರಿಯಲ್ಲ ಅಂತ. ಹಾಗೆ ಎಲ್ಲ ಕೊಡೋದು ಸರಿಯಲ್ಲ. ಅದು ಅದೇ ಇದಕ್ಕೆ ನಾನು ಮುಖ್ಯವಾಗಿ ಹೇಳುದಂತ ಹೇಳಿದ್ರೆ, ಇನ್ನೂ ಕೊಡುವವರು ನಮಗೆ ಅಂಥ ಬಟ್ಟೆಗಳನ್ನು ಕೊಡಬೇಡಿ. ಯಾಕಂತ ಹೇಳಿದ್ರೆ ಅಂಥ ಬಟ್ಟೆ ಕೊಡಿ ನಾವು ಏನು ಹಾಕುದಲ್ಲ, ಕೊಡುವಾಗ ನಮಗೆ ಕೊಡು, ಜನರು ಬೈಬಾರ್ದು. ಜನರು ಬೈಬೇಕಾದ್ರೆ ಅವರು ಅಡ್ರೆಸ್ ಇಲ್ಲ, ಅವರು ಆಫೀಸಲ್ಲಿ ಇಟ್ಟು ಹೋಗ್ತಾರೆ, ಯಾರದ್ದು ಏನು ಅಡ್ರೆಸ್ ನಂಬರ್ ಏನಿಲ್ಲ. ನಂಬರ್ ಇದೆ ನಾವು ಹೇಳ್ಬೋದು ಅವರಿಗೆ. ನಾವು ಪ್ರಮುಖವಾಗಿ ನಾವು ಹೇಳಿದ್ದೇವೆ, ನಮಗೆ ಬರುವಾಗ ಬಟ್ಟೆಗಳನ್ನು ಒಳ್ಳೆಯ ರೀತಿಯಲ್ಲಿ ಜೋಡಣೆ ಮಾಡಿ ಕೊಡಬೇಕು. ಹಾಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿ ಎಲ್ಲರೂ ಕೊಟ್ಟಿದ್ದಾರೆ. ಅದು ಒಂದು ನನಗೆ ಅಷ್ಟು 5 ಬಂಡಲ್ ಬಟ್ಟೆ ನನಗೆ ನಾನು ಬಿಸಾಡೋ ಬೇಕಾ ಬೇಡ ಅಂತ ನನಗೆ, ಯಾಕಂದ್ರೆ ನಾನೇ ಅನೌನ್ಸ್ ಮಾಡಿದ್ದೇನೆ, ಬಿಸಾಡಬಾರ್ದು, ಒಳ್ಳೆಗಳೇ ಬಿಸಾಡಬಾರ್ದು, ಸುಡಬಾರ್ದು ಅಂತ. ನಾನು ಅವಾಗ ಏನು ಮಾಡಿದೆ, ನಾನು ದಿಲ್ಲಿಕ್ಕೆ ಆಗ್ತದೆ, ನಾನು ಬಜೆಯಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಕರೆ ಇದೆ ಸರ್, ವಿಶ್ವ ಚಟ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಶರತ್ ಅಂತ ಬಂಟ್ವಾಳ. ಎಸ್, ಹೇಳಿ ಸರ್. ನಾವು ನಿಸ್ವಾರ್ಥ ಸೇವೆ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳು, ಸಮಾಜಕ್ಕೆ ಬೇಕಾಗಿರುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂರಿಸಿ ಮಾತಾಡ್ತಾ ಇದ್ದೇವೆ. ಹೇಳಿ ಸರ್. ನನ್ನ ಪ್ರಕಾರ ಎಲೆ ಮರೆಕಾಯಿ ಅಂತ ಕೆಲವು ಜನ ಸೇವೆ ಮಾಡ್ತಾ ಇರುತ್ತಾರೆ, ಅವರೆಲ್ಲ ಮುಂಚೂಣಿಗೆ ಬರ್ಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಮಾಧ್ಯಮದ ಮುಂದೆ ಬಂದು ನಾನು ಮಾಡಿದ್ದೀನಿ ಅಂತ ಹೇಳೋದಿಲ್ಲ ಯಾರು. ಅಂತ ಜನಗಳು ಮುಂದೆ ಬರ್ಬೇಕು ಅಂತ ನನ್ನ ಅಭಿಪ್ರಾಯ. ಕೆಲವು ಜನ ಹೀಗೆ ಕೊಡ್ತಾರೆ, ಅದನ್ನ ಮಾಧ್ಯಮದ ಮುಂದೆ ಹೇಳೋದಿಲ್ಲ, ಮತ್ತೆ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಅಂತವರು ನಮ್ಮ ದೇಶಕ್ಕೆ ಬೇಕಾಗಿದೆ ಇನ್ನು. ಖಂಡಿತ ಸರ್, ಖಂಡಿತ. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ನಿತ್ಯಾನಂದ ಒಳಕಾಡು ಅವರೇ, ಮಾತಾಡ್ತಾ ಇದ್ರಿ ನೀವು ಇದೇ ಒಳ ಉಡುಪನ್ನೆಲ್ಲ ಕಳಿಸ್ತಾ ಇದ್ರು ಅಂತ. ಏನು ಹೇಳ್ತೀರಿ? ಹಾಗಾದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಒಂದು ಬಟ್ಟೆಗಳನ್ನು ಕಳಿಸಬಾರ್ದು ಅಂತ ನೀವು ಹೇಳ್ತೀರಿ. ಯಾಕೆಂದ್ರೆ ನಿಮಗೂ ಕೂಡ ಕೊಡೋದಕ್ಕೂ ಕೂಡ ಸಂಕೋಚ ಆಗುತ್ತೆ, ಯಾಕೆ ಕೊಡಬೇಕಪ್ಪ ನಾವು ಇಂಥ ಒಂದು ಬಟ್ಟೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ. ಇನ್ನು ಜನರಿಗೂ ಕೂಡ, ತಗೊಳ್ಳೋರಿಗೂ ಕೂಡ ಇವರು ಈ ಥರ ಬಟ್ಟೆಗಳನ್ನು ಯಾಕೆ ಕೊಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಅವರಿಗೆ ಇರುತ್ತೆ. ಎಸ್, ತಾರಾನಾಥ ಮೇಸ್ತ್ರೆ, ನೀವು ಕೂಡ ಸಾಕಷ್ಟು ಕಾರ್ಯಗಳಲ್ಲಿ, ಇವರೊಂದು ಸಮಾಜಮುಖಿ ಕಾರ್ಯಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ, ಇವ್ರ ಜೊತೆ ನೀವು ಕೂಡ ಇದ್ರಿ, ಮತ್ತು ನೀವು ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಕುರಿತಾಗಿ ಏನು ಹೇಳ್ತೀರಿ? ನೀವೀಗ ಪ್ರಶ್ನೆ ಮಾಡಿದ ವಿಚಾರಕ್ಕೆ ಬರುವ ಹಾಗೆ, ನಾವು ಈ ಹಳೆ ಬಟ್ಟೆಗಳಿಗೆ ಮರುಚಿಡುವಂಥ ಒಂದು ವಿನೂತನ ಪರಿಕಲ್ಪನೆಗೆ ಒಂದು ಆಯಾಮ ಕೊಡ್ಲಿಕ್ಕೆ ಒಂದು ಕಾರಣ ಇದೆ. ಅಂದ್ರೆ ಕೆಲವರು ಬಟ್ಟೆಗಳನ್ನು ಹೊಳೆಯಲ್ಲೋ ನದಿಯಲ್ಲೋ ಜಲಮಾಲಿನ್ಯ ಮಾಡುವಂಥದ್ದು, ಸಮುದ್ರದಲ್ಲಿ ಬಿಸಾಡುವಂಥದ್ದು, ಮತ್ತು ನಾವು ಮೊನ್ನೆ ಕೆಲವೆಲ್ಲ ಸಮುದ್ರದಲ್ಲಿ ನೋಡಿದಾಗ ಸತ್ತ ಮೀನುಗಳಲ್ಲಿ ಹೊಟ್ಟೆಯಲ್ಲಿ ಕೆಲವೊಂದು ಬಟ್ಟೆ ಉಡುಪುಗಳೆಲ್ಲ ಕಂಡಿವೆ. ಅದನ್ನು ಮೀನುಗಳು ಸೇವಿಸಿ ಸಾಯುವಂಥ ಪ್ರಸಂಗ ಇದೆ. ಮತ್ತು ಕೆಲವು ರಸ್ತೆ ಬದಿಯಲ್ಲಿ ಸುಡುವಂಥದ್ದು, ಅದು ರಾಸಾಯನಿಕದಿಂದ ಬಣ್ಣ ಹಾಕಿ ಏನಾದ್ರು ಮಾಡಿರುವಂಥದ್ದು,
ಅದು ವಾಯು ಮಾಲಿನ್ಯ ಆಗುವಂಥ ಸಂದರ್ಭನೂ ಉಂಟು, ಈ ಸನ್ನಿವೇಶಗಳೆಲ್ಲ ಸೃಷ್ಟಿಯಾಗ್ತವೆ. ಆ ನೆಲೆಯಲ್ಲಿ ನಾವು ಆ ಹಳೆ ಬಟ್ಟೆಗಳನ್ನು ಒಟ್ಟು ಮಾಡಿಕೊಂಡು ಒಳ್ಳೆ ಗುಣಮಟ್ಟದ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು ಒಂದು ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡು ಅದಕ್ಕೆ ಒಂದು ಸಾಮಾಜಿಕ ಜಾಲತಾಣ ಪ್ರಕಟಣೆ ಕೊಟ್ಟಾಗ ಒಳ್ಳೆ ಸ್ಪಂದನೆ ಸಿಕ್ತು. ಕೇರಳದಿಂದ ಸಮೇತ ನಮಗೆ ಕರೆ ಮಾಡಿದ್ದಾರೆ. ನಾವು ಅಲ್ಲಿ ಸ್ವಲ್ಪ ಸಾಗಾಟದ ವೆಚ್ಚ ಗಿಚ್ಚನ ಭರಿಸುವಂಥದ್ದು ಸಮಸ್ಯೆಯಿಂದ ನಾವು ಅದನ್ನು ಕಡೆ ಕೈ ಬಿಟ್ಟಿದ್ದೇವೆ. ನಾನಾ ಕಡೆಯಿಂದ ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಮೊದಲಿಗೆ ನಮಗೆ ತುಂಬ ಈ ನಮ್ಮ ವಸತಿ ಸಂಕೀರ್ಣಗಳಲ್ಲಿ ವಾಸವಾಗುವಂಥ ಶ್ರೀಮಂತ ವರ್ಗದವರೆಲ್ಲ ಒಳ್ಳೊಳ್ಳೆ ರೇಷ್ಮೆ ಸೀರೆ ಅಂಥದ್ದು ಒಳ್ಳೊಳ್ಳೆ ಕೆಲವೆಲ್ಲ ಒಳ್ಳೊಳ್ಳೆ ಗುಣಮಟ್ಟದ ಬಟ್ಟೆಗಳನ್ನು ನಾವು ಕೊಟ್ಟಿದ್ದರು. ಆದರೆ ಅದೆಲ್ಲ ನಾವು ಒಳ್ಳೊಳ್ಳೆ ರೀತಿಯಲ್ಲಿ ವಿಂಗಡಣೆ ಮಾಡಿ ಅದರಲ್ಲಿ ಗುಣಮಟ್ಟ ನೋಡಿ ಎಲ್ಲ ಬೇಕಾದವರಿಗೆಲ್ಲ ನಾವು ವಿತರಣೆ ಮಾಡಿದ್ದೇವೆ. ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಆದಷ್ಟು ಮತ್ತು ಸಂಗ್ರಹಗೊಂಡಿದೆ ಈಗ. ಮತ್ತು 4ನೇ ಹಂತವನ್ನು ನಮ್ಮ ನಗರವನ್ನು ಬಿಟ್ಟು ಹೊರವಲಯಗಳಲ್ಲಿ ಯಾವುದು ವಲಸೆ ಕಾರ್ಮಿಕರಿದ್ದಾರೆ ಅಲ್ಲಿ ಕೊಡುವಂಥ ಯೋಜನೆ ನಮ್ಮಲ್ಲಿದೆ. ವಿಶ್ವೇಶ್ವರಯ್ಯ, ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಈ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ, ಉಡುಪಿಯ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಕೂಡ ಕಾಣಿಸ್ಕೊಳ್ತಾ ಇದ್ದೀರಿ ಅಂತಂದರೆ ಗೊತ್ತಿದೆ, ಜನರಿಗೆ ಗೊತ್ತಿದೆ. ನಿಮ್ಮ ಮೂವರ ಪರಿಚಯ ಕೂಡ ಜನರಿಗೆ ನೀವಾಗೆ ಮಾಡಿಕೊಡ್ಬೇಕಾಗಿಲ್ಲ, ಜನರಿಗೆ ಕೂಡ ಗೊತ್ತಿದೆ. ನೀವು ಇಷ್ಟೆಲ್ಲ ಒಂದು ಸಮಾಜಕ್ಕೆ ಬೇಕಾಗುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಮಹಿಳೆಯರನ್ನ, ಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರ ರಕ್ಷಣೆಯನ್ನು ಕೂಡ ನೀವು ಮಾಡ್ತಾ ಬಂದಿದ್ದೀರಿ ಹಲವಾರು ವರ್ಷಗಳಿಂದ. ಈ ಕುರಿತಾಗಿ ಏನು ಹೇಳ್ತೀರಿ? ನೋಡಿ, ಅಸಹಾಯಕದಲ್ಲಿರುವ ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ಯುವಕರು ಇರ್ಬೋದು, ಯಾರೇ ಇರಲಿ, ಅವರನ್ನೊಂದು ಅಸಹಾಯಕತೆಯಿಂದ ಪಾರು ಮಾಡುವಂಥ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ. ಯಾಕಂದರೆ ನಾವೊಂದು ಸಮಾಜದಲ್ಲಿ ಹುಟ್ಟಿ ಬಂದ ಮೇಲೆ ಸಮಾಜ ನಮ್ಮನ್ನು ಕೂಡ ರಕ್ಷಣೆ ಮಾಡಿರ್ತದೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಸಮಾಜದ ಪಾತ್ರವೂ ಇದೆ. ಯಾಕಂದರೆ ಅವನ ಹೋರಾಟ ಮಾತ್ರ ಅಲ್ಲ, ಅವನ ತಂದೆ ತಾಯಿ ಕೊಟ್ಟ ಹೋರಾಟ ಮಾತ್ರ ಅಲ್ಲ, ನಮ್ಮ ಸರ್ಕಾರವು ನಮ್ಮನ್ನು ಸಾಕಿರ್ತದೆ. ನಾವು 1ನೇ ಕ್ಲಾಸಿಂದ ನಾನು ಡಿಗ್ರಿ ಮಾಡಿರಬೇಕಾದ್ರೆ ಸರ್ಕಾರದ ಅದೆಷ್ಟೋ ಯೋಜನೆಗಳನ್ನು ನಾನು ಅನುಭವಿಸಿದ್ದೇನೆ. ನಮಗೆ ನಮ್ಮ ತಂದೆ ತಾಯಿಯ ಕರ್ತವ್ಯ ಹೇಗೆ ಉಂಟಾ ಅಥವಾ ನಮ್ಮ ಕುಟುಂಬದವರ ಕರ್ತವ್ಯ ನೋಡೋದು ಹೇಗೆ ಉಂಟು, ಹಾಗೆ ಸಮಾಜವನ್ನು ನೋಡುವ ಕರ್ತವ್ಯವು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಮತ್ತೊಂದು ಎಂತಂದರೆ, ಅದರಲ್ಲಿ ಕೂಡ ಪ್ರಮುಖವಾಗಿ ಮಕ್ಕಳು ಮತ್ತು ಮಹಿಳೆಯರು ರಸ್ತೆ ಬದಿಯಲ್ಲಿ, ಬೀದಿ ಬದಿಯಲ್ಲಿ ಅಸಹಾಯಕರಾಗಿ ಬೀಳಬಾರ್ದು. ಅದು ಸಮಾಜಕ್ಕೆ ದೊಡ್ಡ ದುರಂತ, ಜೊತೆಗೆ ದೇಶಕ್ಕೆ ದೊಡ್ಡ ಒಂದು ಆಘಾತಕಾರಿ ವಿಷಯ. ಯಾಕಂದರೆ ಈ ಭಯೋತ್ಪಾದಕ ಹೇಳುವಂಥದ್ದು ಎಷ್ಟು ದೊಡ್ಡ ನಮಗೆ ದೇಶಕ್ಕೆ ಕುಂಠಿತ ಆಗ್ತದ ನಮ್ಮ ಸಮಾಜ, ದೇಶ. ಈ ಮಹಿಳೆಯರು ಅಸಹಾಯಕರಾಗಿ ಬೀಳೋದು ಕೂಡ ಅಷ್ಟೇ ದೊಡ್ಡ ಕುಂಠಿತ ಆಗ್ತದೆ. ಯಾಕಂದರೆ ದೌರ್ಜನ್ಯ ಆಗ್ಬೋದು, ಅತ್ಯಾಚಾರ ಆಗ್ಬೋದು, ದುರುಪಯೋಗ ಆಗ್ಬೋದು, ಮತ್ತು ಮನೋರೋಗಿಗಳನ್ನು ದುರುಪಯೋಗ ಮಾಡ್ಬೋದು. ಇವತ್ತು ಎಲ್ಲ ಕಳ್ಳತನ ಮುಗಿದಿದೆ, ಗಂಧ ಸಾಗಣೆ ಆಗಲಿ ಬೇರೆ ಎಲ್ಲವೂ ಮುಗಿದು ಈಗ ಮಾನವ ಕಳ್ಳ ಸಾಗಣೆ ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲ ಅಸಹಾಯಕರನ್ನೆಲ್ಲ ಯೂಸ್ ಮಾಡುವಂಥ ಒಂದು ಪರಿಸ್ಥಿತಿ ಇರ್ತದೆ. ಜೊತೆಗೆ ನೋಡಿ, ಎಷ್ಟೋ ಜನ ಮಹಿಳೆಯರನ್ನು ನಾವು ಸೇವ್ ಮಾಡುವಾಗ ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ. ಒಂದು ನಾವು ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ನದಿಯನ್ನು, ದೇಶವನ್ನು, ರಾಜ್ಯವನ್ನು ಎಲ್ಲ ಮಹಿಳೆಗೆ ಹೋಲಿಸಿದ್ದಾರೆ. ಅಂದರೆ ಮಹಿಳೆ ಅಷ್ಟು ಅಗ್ರಗಣ್ಯ ಅಂತ. ಅಂತಹ ಒಂದು ಮಹಿಳೆ ರಸ್ತೆ ಬದಿಯಲ್ಲಿ ಬಿಕಾರಿಯಾಗಿ ಬಿದ್ದು ಎಲ್ಲಿಯೂ ಅಸಹಾಯಗಳಾಗಿ 70-80 ವರ್ಷದ ಮುದುಕಿಯರನ್ನು ಕೂಡ ಸಮಾಜದಲ್ಲಿ ಬಿಡುವುದಿಲ್ಲ. ಏನೋ ಒಂದು ದೌರ್ಜನ್ಯವನ್ನು ಮಾಡ್ತಿರ್ಬೇಕಾದ್ರೆ 25-30 ವರ್ಷದ ಹುಡುಗಿಯರು, ಸಣ್ಣ ಮಕ್ಕಳೆಲ್ಲ ರಸ್ತೆ ಬದಿಯಲ್ಲಿ ಸಿಕ್ಕಿದ್ರೆ ಅವರ ಪರಿಸ್ಥಿತಿ ಏನಾಗ್ಬೋದು? ನಾನು ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೇನೆ. ಒಂದು 2-3 ವರ್ಷದ ಹಿಂದೆ ಬ್ರಹ್ಮಗಿರಿ ಸರ್ಕಲ್ ಹತ್ರ ಒಂದು ಮಹಿಳೆ ಅರ್ಧಂಬರ್ಧಂ ಬಟ್ಟೆಯಲ್ಲಿ ಬಿದ್ದುಕೊಂಡಿದ್ಲು. ನಾನು ಅವಳನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗುವಾಗ ಅವಳು ನನಗೆ ಒಂದು ಬ್ಯಾಡ್ ವರ್ಡಲ್ಲಿ ಬೈದು, ನೀನು ಕೂಡ ನನ್ನನ್ನು ತಿನ್ಲಿಕ್ಕೆ ಬಂದಿಯಾ ಕೇಳಿದ್ಲು. ಕಡೆಗೆ ನಾನು ಅವಳನ್ನು ರಿಕ್ಷಾ, ನನ್ನ ಹತ್ರ 2 ವೀಲರ್ನಲ್ಲಿ ರಿಕ್ಷಾದಲ್ಲಿ ಆಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು ಒಳ್ಳೆಯ ಒಂದು ಡಿ ಗ್ರೂಪ್ ನೌಕರಿ ವಿಮಲಕ್ಕ ಅಂತ, ಅವಳನ್ನು ಸ್ನಾನ ಎಲ್ಲ ಮಾಡಿಸಿ ಫುಡ್ಡೆಲ್ಲ ಕೊಟ್ಟ ಮೇಲೆ ಅವಳಿಗೆ ಗೊತ್ತಾಯಿತು ನಾನು ಅವಳಿಗೆ ಉಪದ್ರ ಕೊಡ್ಲಿಕ್ಕೆ ಬಂದದಲ್ಲ, ಅವಳನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದ ಅಂತ. ಆ ಸಮಯದಲ್ಲಿ ಅವಳೊಂದು ಮಾತಾಡಿದ್ಲು, ನಾನು ಮದ್ಯ ವ್ಯಸನಿಯಾಗಿ, ಮಾದಕ ದ್ರವ್ಯ ವ್ಯಸನಿಯಾಗಿ ನಾನು ಬಹಳಷ್ಟು ನನ್ನ ಲೈಫನ್ನು ಹಾಳು ಮಾಡಿಕೊಂಡೆ. ನನಗೆ ಹೊಸ ಜೀವನ ಬೇಕು, ನನಗೆ ಅದಕ್ಕೆ ಬೇಕಾಗುವಂಥ ಒಂದು ಪುನರ್ವಸತಿ ಕಲ್ಪಿಸಿ, ಮೆಡಿಟೇಷನ್ ಕೊಡಿ, ಮತ್ತು ಹೊಸ ಒಂದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವಂಥ ಕೆಲಸ ಮಾಡಿ ಅಂತ ಇಂಗ್ಲೀಷ್ನಲ್ಲಿ ಮಾತಾಡಿ ಹೇಳಿದ್ಲು ಅವಳು. ಎಜುಕೇಟೆಡ್. ನಾನು ಆ ವಿಷಯವನ್ನು ಬಹಳ ಗಂಭೀರವಾಗಿ ತಗೊಂಡೆ, ಪ್ರೆಸ್ ಮೀಟ್ ಮಾಡಿದೆ, ಮಾಧ್ಯಮ ಮುಖಾಂತರ ಯಾರ್ಯಾರಿಗೆ ವಿಷಯ ಮುಟ್ಟಿಸ್ಬೇಕು ಅವರಿಗೆಲ್ಲ ಮುಟ್ಟಿತ್ತು. ಮರುದಿವಸ ವಿಷಯ ಗಂಭೀರ ಆಯಿತು. ಅವಳಿಗೆ ಒಂದು ಅತ್ಯಾಚಾರ ಆದ ವಿಷಯದ ಬಗ್ಗೆ ಕೂಡ ಪೊಲೀಸ್ ಕೇಸ್ ಆಯಿತು. ಅದರ ಬಗ್ಗೆ ಅಷ್ಟು ಗಂಭೀರತೆ ಬಂದಿತ್ತು. ತದನಂತರ ಇವರು ನಿಜವಾಗಿ ನಮ್ಮ ಇಲಾಖೆಯವರ ಆಕೆಯನ್ನು ಆ ಮನೋರೋಗಿ ಆಗ್ಲಿಕ್ಕೆ ಹೋಗಿ ದಿಮಾನ್ಸಿಗೆ ಅಡ್ಮಿಟ್ ಮಾಡಬೇಕಿತ್ತು. ಅವರ ಒಂದು ವೈಫಲ್ಯ ಅಂತ ಹೇಳ್ಬೋದು. ಅವ್ರೇನು ಮಾಡಿದ್ರು, ತುರ್ತಾಗಿ ಅವಳನ್ನು ರಾಜ್ಯ ಮಹಿಳಾ ನಿಲಯಕ್ಕೆ ಹಾಕಿದ್ಲು. ಈ ರಾಜ್ಯ ಮಹಿಳಾ ನಿಲಯಕ್ಕೆ ಹಾಕಿದ ಕೂಡಲೇ ಕುಡಿಯುವಂಥವ್ರು ಅಥವಾ ಮಾದಕ ದ್ರವ್ಯದವರಿಗೆ ಆ ವಸ್ತು ಸಿಗದಿದ್ದರೆ ವಿಡ್ರಾಲ್ ಆಗಿ ಅವರು ಹುಚ್ಚರಾಗಿ ಆಗ್ತಾರೆ. ಆ ಸಮಯದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಬೇಕು. ಒಂದೇ ಅವರಿಗೆ ಮದ್ಯಪಾನವ ಅಥವಾ ಮಾದಕ ದ್ರವ್ಯ ಕೊಡಬೇಕು, ಇಲ್ದಿದ್ರೆ ಟ್ರೀಟ್ಮೆಂಟ್ ಬೇಕು. ಎರಡೂ ಇಲ್ಲದಿದ್ರೆ ಅವರು ವಿಡ್ರಾಲ್ ಆಗಿ ಹುಚ್ಚರಾಗಿ ಮಾಡ್ತಾರೆ. ಆ ಸಮಯದಲ್ಲಿ ಅವಳು ಸ್ಟೇಟ್ ಹೋಮಿಂದ ತಪ್ಪಿಸ್ಕೊಂಡು ಓಡಿ ಹೋದ್ಲು.
ಮರು ದಿವಸ ನನಗೆ ಪೇಪರ್ ನೋಡಿ ಗೊತ್ತು ಕಂಪ್ಲೇಂಟ್ ಆಗಿತ್ತು, ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ. ಬಹಳ ಬೇಸರ ಆಯಿತು ನನಗೆ. ಅವಳಿಗೆ ನಿಜವಾಗಿ ಟ್ರೀಟ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಕೊಡಬೇಕಿತ್ತು. ಆ ಸಮಯದಲ್ಲಿ ಅವಳದ್ದು ಎಲ್ಲ ಮೆಡಿಕಲ್ ಚೆಕಪ್ ಆಗಿದೆ, ಅವಳಿಗೆ ಯಾವುದೇ ಒಂದು ಲೈಂಗಿಕ ಕಾಯಿಲೆ ಆಗಲಿ ದುರಂತ ಆಗಲಿ ಏನೂ ಇಲ್ಲ, ಎಲ್ಲ ನೆಗೆಟಿವ್ ಬಂದಿದೆ, ಒಳ್ಳೆ ರಿಸಲ್ಟ್ ಇತ್ತು. 2 ವರ್ಷ ಬಿಟ್ಟು ಇದೇ ಚಿತ್ರಾನ್ನ ಸರ್ಕಲಲ್ಲಿ ನನಗೆ ಮತ್ತೊಂದು ಮಹಿಳೆ ಸಿಕ್ಕಿದ್ಲು, ರಸ್ತೆ ಬದಿ ಬಿದ್ದಿದ್ಲು. ಅವಳನ್ನು ನಾನು ಹಾಸ್ಪಿಟ್ಲಿಗೆ ಹಾಕೋ ಹೊತ್ತಿಗೆ ನನಗೆ 2 ವರ್ಷದ ಮೊದಲು ಸಿಕ್ಕಿದ ವಸಂತಿ ಈಕೆ ಆಗಿದ್ಲು. ಆ ಸಮಯದಲ್ಲಿ ಅವಳನ್ನು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿದಾಗ ಅವಳಿಗೆ HIV ಪಾಸಿಟಿವ್ ಬಂತು. ಅವತ್ತು ಆಕೆಯನ್ನು ಸರಿಯಾಗಿ ನಾವು ರಕ್ಷಣೆ ಮಾಡಿದರೆ, ಇಲಾಖೆ ರಕ್ಷಣೆ ಮಾಡ್ತಿದ್ರೆ ಅವಳಿಗೆ HIV ಪಾಸಿಟಿವ್ ಬರ್ತಿರಲಿಲ್ಲ. ಈಗ ನೋಡಿ ಅವಳ ದುರಂತಮಯ ಜೀವನ. ಈಗ ಅವಳು ಸಾವಿನ ದಿನವನ್ನು ಲೆಕ್ಕ ಮಾಡ್ತಾ ಇದ್ದಾಳೆ, HIV ಪಾಸಿಟಿವ್ ಬಂತು. ಅವಳಿಂದ ಎಷ್ಟು ಜನರಿಗೆ HIV ಪಾಸಿಟಿವ್ ಹೋಗಿರ್ಬೋದು. ಖಂಡಿತ. ಹಾಗಾದ್ರೆ ನಾವು ಎಲ್ಲಿ ಸಮಾಜವನ್ನು ಈ ಅಧಿಕಾರಿಗಳ ಒಂದು ಇದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಎಲ್ಲಿಯೋ ಒಂದು ನಾವು ತಪ್ಪನ್ನು ಸರಿ ಮಾಡಿದರೆ 1000 ತಪ್ಪನ್ನು ಆಗದಂತೆ ಮಾಡ್ಬೋದು. ಈ ಒಂದು ದುರಂತವನ್ನೆಲ್ಲ ನೋಡುವಾಗ ಸಮಾಜದಲ್ಲಿ ಎಲ್ಲಿಯೋ ಉಂಟಲ್ಲ, ನಮ್ಮ ಸಮಾಜ ಇನ್ನಷ್ಟು ಒಂದು ದುರಂತಕ್ಕೆ ಈಡಾಗಬಾರ್ದು, ಅಸಹಾಯಕತೆ ಬರಬಾರ್ದು, ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕೆಂಬ ಉದ್ದೇಶದಿಂದ ನಾವು ಅದನ್ನು ನೋಡಿ ಇನ್ನಷ್ಟು ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಬ್ಬರಿಗೂ ಒಂದು ಮನವರಿಕೆ ಆಗಬೇಕಂತ. ಯಾಕಂದ್ರೆ ಇದೆಲ್ಲ ನೋಡಿ, ಒಂದು HIV ಪಾಸಿಟಿವ್ ಅದೇ ದಿವಸ ನೀವು ಹೇಳಿರಲಿಕ್ಕಿಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಅಡ್ಮಿಟ್ ಮಾಡಿತ್ತು, ಸಾಯಂಕಾಲ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾಳೆ ಅವಳು. 2ನೇ ಸತಿ ಸಿಕ್ಕಿದ್ದಾರೆ, ತಪ್ಪಿಸ್ಕೊಂಡು ಓಡಿ ಹೋದ ಕೂಡಲೇ ಹಾಸ್ಪಿಟ್ಲಿಂದ ನನಗೆ ಮೆಸೇಜ್ ಬಂದು ತಪ್ಪಿಸ್ಕೊಂಡು ಅಂತ ಇಮಿಡಿಯೇಟ್ ಮಹಿಳಾ ಪೊಲೀಸ್ ಎಲ್ಲ ಹಿಡ್ಕೊಂಡು ನಾವು ಹುಡುಕುವಾಗ ಕಟ್ಪಾಡಿ ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ ಅವಳು. ಮತ್ತೆ ಅವಳನ್ನು ಫಾಲೋ ಮಾಡ್ಕೊಂಡು ಹೋಗಿ ಮಹಿಳಾ ಪೊಲೀಸ್ ಮುಖಾಂತರ ಹಿಡ್ಕೊಂಡದು. ಕಟ್ಪಾಡಿ ಬಸ್ ಹೋಗೋತ್ತಿಗೆ ಅವಳನ್ನು ಒಬ್ಬ ಕರ್ಕೊಂಡು ಹೋಗ್ತಿದ್ದಾನೆ. ಅವ ಕರ್ಕೊಂಡು ಹೋಗ್ತಿದ್ದವನಿಗೆ ಅವನ ನಸೀಬ್ ಒಳ್ಳೆ ಇತ್ತು, ಇಲ್ದ್ರೆ ಅವನಿಗೂ ಆ ದಿವಸ ಕಾಯಿಲೆ ಬರೋದಿಲ್ಲ. ಈ ದುರಂತಗಳನ್ನೆಲ್ಲ ತಪ್ಪಿಸ್ಲಿಕ್ಕೆ ಅಸಹಾಯಕತೆಯನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕು. ಯಾಕಂದ್ರೆ ಮಕ್ಕಳಿಗೆ ಸಣ್ಣದಿರುವ ಹೊತ್ತಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ, ಬೇಕಾದಂಥ ಯೋಜನೆಗಳು, ಅವರನ್ನು ಸಾಕಿ ಸಲುವ ಪ್ರೀತಿ ಸಿಗದಿದ್ರೆ ಅವರು ಕೂಡ ತಪ್ಪು ದಾರಿಗೆ ಹೋಗ್ಬೋದು, ನಾಳೆ ಭಯೋತ್ಪಾದಕ ಆಗ್ಬೋದು. ಇವತ್ತು ನೋಡಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಈ ದುರಂತವನ್ನು ಮಾಡುವುದೇ ಸಣ್ಣ ಮಕ್ಕಳ ಬ್ರೈನ್ ವಾಶ್ ಮಾಡುವಂಥದ್ದು. ಈ ನಾಲಾಯಕ್ಗಳು ಸಣ್ಣ ಮಕ್ಕಳನ್ನು ಬ್ರೈನ್ ವಾಶ್ ಮಾಡ್ತಾರೆ. ಈ ಸಣ್ಣ ಮಕ್ಕಳನ್ನು ಹೇಗೆ ಸಹ ಮಾಡ್ಬೋದು. ಹುಟ್ಟಿದ ಮಗುವನ್ನು ನಾವು ಯಾವ ರೀತಿ ಕೂಡ ಸಮಾಜದಲ್ಲಿ ನಾವು ಮಾಡಬಹುದು ಅಂದ್ರೆ ಇದು ತಿದ್ದುವುದರಲ್ಲಿ ಉಂಟು. ಈ ತಿದ್ದಬಹುದು ಅಥವಾ ಸೌಜನ್ಯವನ್ನು ಮಾಡಬಹುದು, ಈ ಮಕ್ಕಳನ್ನು ದುರುಪಯೋಗ ಮಾಡ್ತಾರೆ ಅವಾಗ. ಹಾಗಾಗಿ ಮಕ್ಕಳಿಗೆ ಸರಿಯಾದ ಒಂದು ಸಂಸ್ಕೃತಿ ಮತ್ತು ವಿದ್ಯೆಯನ್ನು, ಮೂಲ ಸೌಕರ್ಯವನ್ನು ಬಾಲ್ಯದಲ್ಲಿ ಕೊಟ್ಟರೆ ಅವ ದೊಡ್ಡದಾದ ಕೂಡ ಭಯೋತ್ಪಾದಕ ಆಗುದಿಲ್ಲ, ಅವರನ್ನು ನಿಲ್ಲಿಸಬಹುದು. ಒಂದು ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಸಮಾಜಮುಖಿ ಕಾರ್ಯಗಳ ಹಿಂದೆ ಸಾಕಷ್ಟು ವಿಚಾರಗಳಿದೆ. ಇದನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಶ್ರಮ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ಸಮಾಜ ಒಳ್ಳೆಯದಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಈ ಕುರಿತಾಗಿ ನಾನು ಮತ್ತೆ ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಿಸ್ವಾರ್ಥ ಸೇವೆ ಕುರಿತಾಗಿ ಮಾತಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಇಂಥ ಒಂದು ಸೇವೆಗಳು ಎಷ್ಟು ಅವಶ್ಯಕವಾಗುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿ ಕೂಡ ಮಾತಾಡ್ತಾ ಇದ್ವಿ. ಮತ್ತೆ ಮುಂದುವರಿಸ್ತೇನೆ. ನಿತ್ಯಾನಂದ ವಳಕಾಡು ಅವರೇ, ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ, ನಿಮ್ಮ ಮೂರುವರಿಗೂ ಕೂಡ ಸಿಕ್ಕಿದೆ. ಆದರೆ ಮೊದಲಿಗೆ ನಿತ್ಯಾನಂದ ವಳಕಾಡು ಅವರ ಹತ್ರ ಕೇಳ್ತೇನೆ, ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಈ ಕುರಿತಾಗಿ ನಿಮ್ಮ ಒಂದು ಅನಿಸಿಕೆಗಳೇನು ಸರ್? ಅಂದರೆ ಇದು ಕೂಡ ಸಮಾಜ ಸೇವೆಗಾಗಿ ಕೊಟ್ಟಿರುವಂಥ ಒಂದು ಪ್ರಶಸ್ತಿ, ಏನು ಹೇಳ್ತೀರಿ? ನೋಡಿ, ಹೆಚ್ಚಾಗಿ ರಾಜ್ಯೋತ್ಸವಕ್ಕೆ ಒಂದು ಅರ್ಜಿ ಕೊಟ್ಟು ಮಾಡುವಂಥದ್ದು ಕರ್ತವ್ಯ ಅಂತ ಹೇಳಿದರೆ ಸರ್ಕಾರದ ಒಂದು ನಿಯಮ ಅದು. ನಾನೇನು ಮಾಡಲಿಲ್ಲ. ನಾನಂತ ಹೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿಯವರು ಪೊನ್ನೂರಾಜರು ಆವಾಗ ಇಲ್ಲಿ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದರು. ಅವರಿಗೆ ನಮ್ಮಂಥ ಸೇವೆ ಮಾಡುವವರಿಗೆ ಬಹಳ ಒಂದು ಖುಷಿ. ಏನು ಇದ್ರೆ ನೋಡಿ, ಅವರು ಒಳಕಾಡ್ರದವರು ಸ್ವಲ್ಪ ಹೇಳಿ, ಡ್ರೈನೇಜಿನ ಸಮಸ್ಯೆ ಆಗಲಿ ಏನಿದ್ರು ಅವರಿಂದ ನನಗೆ ಒಂದು ಕಲೀಲಿಕ್ಕೆ ಒಂದು ಪಾಠ ಆಗಿದೆ. ಅವಾಗ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಅವಕಾಶ ಸಿಕ್ಕಿದೆ, ಬಂದಿತ್ತು ಅವಾಗ ನನಗೆ ವಿಷಯ ಗೊತ್ತಿಲ್ಲ. ಅಲ್ಲಿ ಅವರವರ ಅಧಿಕಾರಿಯವರವರೇ ಚರ್ಚೆ ಆಗಿತ್ತು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದು ಯಾರು? ರಾಜಕೀಯದವರಲ್ಲ. ರಾಜಕೀಯ ಇದು ಕೊಡೋದು ನಮ್ಮ ಆಡಳಿತ ಯಾವುದು ಅಧಿಕಾರಿಯ ವರ್ಗದವರು ಕೊಡುವಂಥದ್ದು. ಹಾಗೆ ನನಗೆ ಅನೌನ್ಸ್ ಮಾಡಿದೆ ಗೊತ್ತು, ರಾಜ್ಯೋತ್ಸವ ಪ್ರಶಸ್ತಿಗೆ ನಿಮ್ಮನ್ನು ಸಮಾಜ ಸೇವೆ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ನಾನು ಅಲ್ಲಿ ವಿಚಾರಿಸುವಾಗ ನೋಡುವಾಗ ಪೊನ್ನರಾಜರು ಸಿಕ್ಕಿದರು.
ನೋಡಿ ನೀವು ಮಾಡಿದ ಕೆಲಸಕ್ಕೆ ನಾವು ಕೊಟ್ಟಿದ್ದೇವೆ, ನೀವು ಏನು ಕೆಲಸ ಮಾಡಿದಿರಿ ಅಂತೇಳಿ ನನಗೆ ಗೊತ್ತುಂಟು, ಜನರಿಗೆ ಗೊತ್ತುಂಟು. ಅಂದ್ರೆ ನನಗೆ ಗೊತ್ತುಂಟು ಹೇಳಿದ್ರು, ಯಾಕಂತ ಹೇಳಿದ್ರೆ ಅವರು ನೋಡಿದವರು, ಯಾಕಂತ ಅವರು ಯಾರೋ ಅಧಿಕಾರಿ ಅವರು ನನಗೆ ಗೊತ್ತುಂಟು ಅಂತ ಹೇಳುದಿಲ್ಲ. ಅದು ನನಗೆ ಖುಷಿಯಾದ ಮಾತಂತ ಅದು ಕೊಟ್ರು. ಆದರೂ ಕೂಡ ರಾಜಕೀಯದ ಒಂದು ವ್ಯಕ್ತಿ ಹೇಳ್ಬಿಟ್ರು, ಅಂದ ಮಾರ ಅದಕ್ಕೆ ಏರು ಕೊರಿಯರು ಮಾರ ಈ ಪ್ರಶಸ್ತಿ ಅಂದ್ರೆ ಅವರಿಗೆ, ರಾಜಕೀಯದವರಿಗೆ ಈ ಪ್ರಶಸ್ತಿ ಅವರ ಮುಖಾಂತರನೇ ಬರ್ಬೇಕಂತಲೇ ಆಗಿ. ನೋಡಿ ಸರ್, ನನಗೆ ಗೊತ್ತಿಲ್ಲ ಹೇಗೆ ಬಂದಿದೆ, ನನಗೂ ಗೊತ್ತಿಲ್ಲ. ನನ್ನನ್ನು ಕರೆದಿದ್ದಾರೆ, ನಾನು ತಗೊಳ್ಳಿಕ್ಕೆ ಬಂದಿದ್ದೇನೆ ಅಷ್ಟೇ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ನೋಡಿ ವಿಶ್ವೇಶ್ವರಯ್ಯ ಕೂಡ ಹಾಗೆ, ತಾರನಾಥ ಮೇಸ್ತ್ರಿಗೆ ಕೂಡ ಹಾಗೆ, ನಾವೇನು ಕೇಳ್ಕೊಂಡು ಬಂದದಲ್ಲ. ತಾರನಾಥ ಮೇಸ್ತ್ರಿಗೆ ನಾನು ಕಳೆದ ಬಾರಿಗೆ ನಾನು ರೆಕಮೆಂಡ್ ಮಾಡಿದ್ದೇನೆ ಕೊಡ್ಬೇಕಂತೇಳಿ, ಅವರನ್ನು ರೆಕಮೆಂಡ್ ಮಾಡಿ ಕೊಟ್ಟರು ಕೂಡ ಕೊಡ್ಲಿಲ್ಲ ಅವರಿಗೆ. ಅಂದ್ರೆ ರಾಜಕೀಯ ಹಿನ್ನೆಲೆಯಲ್ಲಿ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಮಣಿಪಾಲದಲ್ಲಿ ಪಾಪ ಇವರು ಒಳಕು ನೀರಲ್ಲಿ ಗಾಳ ಹಾಕಿದ್ದಾರೆ. ಗಾಳ ಹಾಕುವಾಗ ಅವರಿಗೆ ಇದಾಯ್ತು, ಅವ್ರು ಬೇಡ ಹೇಳಿದ್ರು. ನಾನು ಹೇಳಿದೆ ನಿಮ್ಗೆ ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಅವರು ಕೊಡುದಲ್ಲ, ಜನರು ಈಗಲೇ ಕೊಟ್ಟಾಗಿ ಆಗಿದೆ. ನೀವು ಇದನ್ನು ನೀವು ಆಸೆ ಪಡುವಂತಿಲ್ಲ, ಬರುವ ಟೈಮಿಗೆ ಇವಾಗ ಕರೆದುಕೊಳ್ಳಿ ಸರಿ. ಹಾಗೆ ಯಾವತ್ತು ನಾವು ಕೆಲಸ ಮಾಡುವವರು ಪ್ರಶಸ್ತಿಯನ್ನು ಈಗ ಅವರ ನಿಯಮ ಪ್ರಕಾರ ಕೊಡ್ಲೇಬೇಕು. ಆದ್ರೆ ನಾವು ಮೂವರೂ ಕೊಡ್ಲಿಲ್ಲ. ನಮ್ಮ ಬೇರೆಯವರು ಕೊಟ್ಟಿರ್ಬೋದು, ನಮ್ಗೆ ಅವಾಗ ಗೊತ್ತಿಲ್ಲ. ಸಮಯಾವಕಾಶ ಬೇರೆ ಇರ್ಬೋದು, ಸಮಯ ಬೇರೆ ಇರ್ಬೋದು. ಆದ್ರೆ ಯಾಕಂದ್ರೆ ಅವರಿಗೆ ಅಲ್ಲಿ ಬೇಕದು ಏನು ಅಲ್ಲಿ ಡ್ರಾಫ್ಟ್ ಬೇಕಿಲ್ಲದ್ರೆ ಆಗುದಿಲ್ಲ ಅವರಿಗೆ. ಅದು ಯಾವ್ರಿಗೆ ಕೊಟ್ಟಿರ್ಬೋದು, ಅದು ನಮಗೆ ಅವಶ್ಯಕತೆ, ನಮ್ಗೆ ಬೇಡ ಅಂತೇಳಿ ಬಿಟ್ಟವರು ನಾವು. ಹಾಗೆ ನಮ್ಗೆ ಕೊಟ್ಟಿದ್ದಾರೆ, ಆ ಗೌರವವನ್ನು ನಾವು ಇಷ್ಟುವರೆಗೆ ತಗೊಂಡಿದ್ದೇವೆ. ಆ ಗೌರವ ಪ್ರಕಾರನೇ ನಾವು ಈಗಲೂ ನಾವು ಅದನ್ನು ಅನುಸರಿಸಿಕೊಂಡು ಬರ್ತಿದ್ದೇವೆ. ಈಗಾಗಲೇ ವಿಶ್ವೇಶ್ವರಯ್ಯರಿಗೆ 2ನೇ ಬಾರಿ, ನಿಮ್ಮ ಮೂವರಲ್ಲಿ 2ನೇ ಬಾರಿ ಸಿಕ್ಕಿದ್ದು ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಏನ್ ಹೇಳ್ತೀರಿ ಸರ್? ನನಗೆ ಅಂದರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರತಿ ವರ್ಷವೂ ನನಗೆ ಉಂಟಲ್ಲ, ವಿಶ್ವೇಶ್ವರಯ್ಯ ನಿಮಗೆ ಪ್ರಶಸ್ತಿ ಪಬ್ಲಿಕ್ನವರೆಲ್ಲ ಹೇಳೋದು, ಕೊಡ್ತಾ ಇರೋದು. ಅಲ್ಲಿ ನ್ಯೂಸ್ ಏನು ಬರ್ತಿತ್ತು ಅಂದರೆ ಎಲ್ಲಿಯೋ ಕೆಲವರು ಅವರಿಗೆ ಕೊಡೋದು ಬೇಡ ಅಂತ ಹೇಳ್ತಿದ್ರಂತ. ಬಟ್ ನಾನು ಆ ವಿಷಯದಲ್ಲೇ ಇರಲಿಲ್ಲ. ಹೋದ ವರ್ಷ ಕೂಡ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಂಗೆ ಎಲ್ಲ ಇದಕ್ಕಿಂತಲೂ ನಿತ್ಯಾನಂದ ಒಡಕಾಡಿನವರ ಈಗಿನ ಒಂದು ಮಾತು ಬಹಳ ಖುಷಿ ಆಯ್ತು. ಯಾವುದು ಸರ್? ರಾಜಕೀಯ ವ್ಯಕ್ತಿ ಅವರ ಮುಖಾಂತರವಲ್ಲದೆ ಇವರಿಗೆ ಸಿಕ್ಕಿದೆಯಲ್ಲ, ಅದು ಅವರಿಗೆ ಬಹಳ ಅದ್ಭುತ. ಕೆಂಚ ತಿಕ್ಕಣ ಮಾರ ಅಂತ ಹೇಳಿದ್ರೆ ಎಂಕ ನಡೆಯಲ ಬೈದ್ಯ ಅಡೆಲ ಬೋತಿದ್ಯ ಇಡೆಲ ಬೋತಿದ್ಯ ನಿಕ್ಕೆಲ್ಲ ಎತ್ತುಕೋರ್ ನೀನು ಎಂಕನ ಆಫೀಸ್ ಬರನೆ ನೀ ಕೆಂಚ ತಿಕ್ಕಂಡ ಅಂತ ಹೇಳಿ. ಇದು ನಮ್ಮ ಪ್ರಶಸ್ತಿ ಕೊಡುವಂತದ್ದು. ಗುರುತಿಸಿ ಕೊಡುವವರು ಇದ್ದಾರೆ, ಈ ರೀತಿ ಅಡ್ಡಕಾಲಿಡುವವರು ಇದ್ದಾರೆ. ಸಮಾಜ ಅಂದ್ಮೇಲೆ ಹಾಗೆ ಅಲ್ಲ ಸರ್, ಎರಡೂ ರೀತಿಯಲ್ಲಿ ಜನ ಇರ್ತಾರೆ. ಒಡಕಾಡು ಮತ್ತೆ ಇವರು ಮೂರು ಹೇಳ್ತಾರೆ, ನೀವು ಗುರುತಿಸಿ ನಮ್ಗೆ ಕೊಡ್ಬೇಡಿ, ನಮ್ಮ ಕೆಲ್ಸಕ್ಕೆ ಕೊಟ್ಟಿದ್ದಾರೆ ಸಾಕು. ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ನಮ್ಗೆ ಯಾರು ಕೊಡುದು ಬೇಡ. ಖಂಡಿತ ಖಂಡಿತ ಖಂಡಿತ. ಮಾಡಿದ್ದು ನೋಡಿ ನಿಮಗೆ ಸಮಾಧಾನ ಇದ್ರೆ ಕೊಡಿ. ನೋಡಿ, ಈ ಬಟ್ಟೆ ಹಂಚುವದ್ದು, ಮನೆ ಮನೆ ಹೋಗಿ ನಮ್ಮಲ್ಲಿ ಉಂಟು, ಅದು ಯಾರು ಎಂತದು ಏನು ಕೊಡ್ಬೇಕಂತ ಹೇಳಿ ಗೊತ್ತಾಗುದಿಲ್ಲ. ನಾವು ಅಲ್ಲಿ ಯಾರದ್ ಮನೆ ಬಂದ್ರೆ ಕೊಡ್ತೇವೆ, ಇಲ್ಲದ್ರೆ ಇಲ್ಲ. ಉಟ್ಕೊಂಡು ಹೋಗುವ ಅಭ್ಯಾಸ ನಾವು ಕಲೀಲಿಲ್ಲ. ಆದ್ರೆ ಸ್ವಲ್ಪ ಸ್ವಲ್ಪ ಸಮಾಜ ಸೇವೆ ಮಾಡ್ತೇವೆ. ಅವರ ಒಂದು ಉಗುರ್ನಡಿಯ ಸಮಾಜ ಸೇವೆ ನಮ್ಗೆ ಮಾಡ್ಲಿಕ್ಕಿಲ್ಲ ನಾವು ಇಷ್ಟವರೆಗೆ. ನಮ್ಗೆ ಸ್ವಲ್ಪ ಸ್ವಲ್ಪ ಮಾಡ್ತೇವೆ ಅಂತ ಹೇಳಿ ಸಮಾಧಾನ ಅಷ್ಟೇ. ಖಂಡಿತ ಖಂಡಿತ. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಅದೇ ಈ ರಾಜ್ಯೋತ್ಸವ ಪ್ರಶಸ್ತಿ ವಿಷಯದಲ್ಲಿ ಮತ್ತೊಂದು ಎಂತಂದ್ರೆ ಅದಕ್ಕೊಂದು ನಿಯಮಿತವಾಗಿ ಮಾಡಬೇಕು. ಅಂದ್ರೆ ಒಂದು 50 ಕೊಟ್ಟು ನನಗೆ ರಾಜ್ಯೋತ್ಸವ ಪ್ರಶಸ್ತಿಯ ಸಮಯದಲ್ಲಿ 53 ಜನರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಕೊಡುವವರಿಗೆ ಅರ್ಹ ವ್ಯಕ್ತಿಗಳಿಗೆ ಸರಿ, ಆದ್ರೆ ಅದಕ್ಕೊಂದು ಲಿಮಿಟೇಷನ್ ಅಂತ ಇರೋದು, ಒಂದು 20-25 ಕಡೆ ಲಾಸ್ಟ್ ಮಾಡಿ. ಯಾಕಂದ್ರೆ ಆ ಅಧಿಕಾರಿಗಳು ಹೇಳಿದ್ರು, ಇವ್ರು ಹೇಳಿದ್ರು, ಈ ನಾಯಕರು ಹೇಳಿದ್ರಂತ ಎಳ್ದು ಪ್ಯಾಂಪ್ಲೆಟ್ ಕೊಟ್ಟಾಗಿ ಕೊಡಬಾರ್ದು. ಅದರ ವ್ಯಾಲ್ಯೂ ಹೋಗ್ತದೆ. ನಮ್ಗೆ ಕೊಡ್ಬೇಕಂತ ಹೇಳೋ ಪ್ರಶ್ನೆ ಅಲ್ಲ, ಯಾವುದೇ ವಸ್ತು ಆಗಲಿ ಅದು ಮಾರಾಟಕ್ಕೆ ಇಟ್ಟದ್ದಲ್ಲ. ಇವತ್ತು ಕಡೆ ಎಷ್ಟು ಕಡೆ ಕೆಲವು ಪ್ರಶಸ್ತಿಗಳು ಮಾರಾಟಕ್ಕೆ ಸಿಗ್ತವೆ, ಆ ರೀತಿಯ ವಿಷಯ ಆಗಬಾರ್ದು. ಅದನ್ನೊಂದು ಮಾಡಿ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಜಿಲ್ಲಾಧಿಕಾರಿ ಅವರು, ನಿಜವಾಗಿ ಒಳ್ಳೆ ರೀತಿಯಲ್ಲಿ ಯಾರ್ದು ಕೂಡ ಕಂಪ್ಲೇಂಟ್ ಇಲ್ಲ, ಪರಿಗಣನೆ ಮಾಡಿ ನಿಯಮಿತವಾಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಒಂದು ಲಿಮಿಟೆಡ್ ಅಲ್ಲಿ. ಬಟ್ ನಾನು ಪ್ರಶಸ್ತಿ ತಗೊಳ್ಳೋ ಸಮಯದ 53 ಜನರಿಗೆ ಪ್ರಶಸ್ತಿ. ಹಾಗೆ ಅದು ಪ್ರಶಸ್ತಿ ಕೊಡಬಾರ್ದಂತ ಪ್ರಶ್ನೆ ಅಲ್ಲ. ಮತ್ತೆ ನಿಜವಾಗಿ ಏನಂದ್ರೆ ಅದರಲ್ಲೆಲ್ಲ ರಾಜಕೀಯ ಅಥವಾ ಇನ್ನೊಂದು ಮತ್ತೊಂದು ಬರಬಾರ್ದು. ಸಾರ್ವಜನಿಕರ ಒಂದು ಒಪ್ಪಿಗೆ ಯಾರ್ದುಂಟು ಅಥವಾ 10 ಜನರದೊಂದು ಯಾರನ್ನು ನೋಟೆಡ್ ಮಾಡ್ತಾರೆ ಅಂಥವರಿಗೆಲ್ಲ ಕೊಡಬೇಕು. ಬಿಟ್ರೆ ಯಾರೋ ಹೋಗಿ ಯಾರನ್ನ ಹಿಡ್ಕೊಂಡು ಪ್ರಶಸ್ತಿಗಾಗಿ ದಾಖಲೆಯನ್ನು ಮಾಡೋದು ಅದೆಲ್ಲ ಖಂಡಿತ ಸರಿಯಲ್ಲ. ನಮ್ಮಲ್ಲಿ ಬಹಳಷ್ಟು ಜನರು ಕೆಲಸ ಮಾಡಿದವರು ಇದ್ದಾರೆ. ಈಗ ತಾರನಾಥ ಮೇಸ್ತರು 35-37 ಸರ್ತಿ ರಕ್ತದಾನ ಮಾಡಿದ್ದಾರೆ. ಆ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ವಿಷಯಗಳನ್ನು ಈಗ ಇವತ್ತೀಗ ನಾವು ಹೋಗ್ತಾ ಇರುವಾಗ ಯಾವ್ದಾದ್ರು ಒಂದು ವಿಷಯ ಅವರಿಗೆ ತೋರ್ತದೆ ರಸ್ತೆ ಬದಿಯಲ್ಲಿ, ಅದರ ಬಗ್ಗೆ ಮರು ದಿವಸ ಒಂದು ಲೇಖನ ಬರೀತಾರೆ. ಅದು ಸಮಾಜಕ್ಕೆ ಪೂರಕವಾಗಿರ್ತದೆ. ಒಂದು ಕರೆ ಇದೆ ಸರ್, ಒಂದು ಕರೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾನು ವಾಮನ ಅಂತ ಕರೆ ಮೂಡಿಸಿದ್ದೆಯಿಂದ.
ಎಸ್ ಹೇಳಿ ಸರ್. ನಿಸ್ವಾರ್ಥ ಸೇವೆ ಅನ್ನುವಂಥ ಒಂದು ಶೀರ್ಷಿಕೆ ಇಟ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಏನು ಹೇಳ್ತೀರಿ ಸರ್? ಸರ್ ನಾನು ಲೈವ್ ನೋಡ್ತಾ ಇದ್ದೇನೆ ಸರ್. ಎಂತ ಗೊತ್ತಾ, ಇವಾಗ ನಮ್ಮ ಒಳಕಾಡ್ ಅವರು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನನಗೆ ಅವರಿಂದ ಒಳ್ಳೆ ಕೆಲಸ ಆಗ್ಬೋದು ಅಂತ ಇವಾಗ ನಾನು ಹೇಳ್ತೇನೆ. ಇವಾಗ ದಾರಿಯಲ್ಲಿ ಹೋಗುವ ಒಂದು ಗತಿ ಇಲ್ಲದ ಇಬ್ರು ಹೆಂಗಸರು ಸಿಗ್ತಾರೆ ಅಂತ ತಿಳ್ಕೊಡಿ. ಅವ್ರು ಏನ್ ಮಾಡ್ತಾರೆ, ಒಳಕಾಡ್ ಅವರು ಸರ್ಕಾರಿ ಸಂಸ್ಥೆ ಇದೆ, ಅಲ್ಲಿ ಒಳ್ಳೆ ಸವಲತ್ತು ಸಿಗ್ತದೆ ಅಂತ ಅಲ್ಲಿಗೆ ಸೇರಿಸ್ತಾರೆ ಇವರು. ಅಂದ್ರೆ ಇವ್ರದ್ದು ಉದ್ದೇಶ ಒಳ್ಳೇದಿರ್ತದೆ ಖಂಡಿತ. ಆದ್ರೆ ಒಂದು ಸಂಸ್ಥೆಯಲ್ಲಿ 100 ಜನ ಕೆಪಾಸಿಟಿ ಇರುವ ಸಂಸ್ಥೆಯಲ್ಲಿ ಎಷ್ಟು ಜನ ಸೂಪರ್ಡೆಂಟ್ ಇರ್ತಾರೆ, ಎಷ್ಟು ಜನ PO ಇರ್ತಾರೆ, ಎಷ್ಟು ಜನ ಗಾರ್ಡ್ ಇರ್ತಾರೆ, ಎಷ್ಟು ಜನ ಅರ್ಧಕ್ಕರ್ಧ ವೇಕೆಂಟ್ ಇರ್ತದೆ, ಖಾಲಿ ಪೋಸ್ಟ್. ಕೆಲವು ಜನ ಡೈಲಿ ವೇಜ್ ಇರ್ತಾರೆ, ಅವ್ರಿಗೆ 10,000 12,000 ಅದಾಯ್ತು ಸರ್. ಇವರಿಂದ ಎಷ್ಟು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗ್ತದೆ? ಇದಕ್ಕೆ ಕಾರಣ ಅದೇ ಒಂದು MLA MP ಅವ್ರು ಸತ್ತೋಗ್ಬಿಟ್ರೆ ಅವ್ರ ಕುಟುಂಬದವರನ್ನು ಕೂಡಲೇ 3 ತಿಂಗಳಲ್ಲಿ ಫಿಲ್ ಅಪ್ ಮಾಡಿ ಇದು ಮಾಡ್ತಾರೆ. ಅದೇ ರಿಟೈರ್ಡ್ ಆದ್ರೆ ಒಂದು ಪೋಸ್ಟ್ ಅದು ವರ್ಷಗಟ್ಲೆ ಖಾಲಿ. ಈಗಿರುವಾಗ ಎಲ್ಲಿ ಸರ್ ಇದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು ಸರ್. ಎಲ್ಲಿ ಪೋಸ್ಟ್ ಖಾಲಿ ಇದೆ ಅದನ್ನು ಫಿಲ್ ಅಪ್ ಮಾಡಿದ್ರೆ ಒಳ್ಳೆ ಸವಲತ್ತು ಜನರಿಗೆ ಸಿಗ್ತದೆ, ನಿರ್ಗತಿಕರಿಗೆ ಅವರಿಗೆಲ್ಲ ಸಿಗ್ತದೆ. ಇಲ್ಲದ್ರೆ ಕಷ್ಟ ಸರ್, ಕೆಲಸ ಮಾಡೋರು ಸರಿಯಾಗಿ ಕೆಲಸ ಮಾಡಲ್ಲ, ಒತ್ತಡ ಜಾಸ್ತಿ ಇರ್ತದೆ ಅವರಿಗೆ. ಎಸ್ ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್ ನಿತ್ಯಾನಂದ ಒಳಕಾಡ್ ಅವರು ಈಗಾಗಲೇ ಅವರು ತುಂಬ ವಿಷಯಗಳನ್ನು ಹೇಳಿದರು. ಅಂದರೆ ನಿರ್ಗತಿಕರಿಗೆ ಸರಿಯಾದ ರೀತಿಯಲ್ಲಿ ಸೇವೆಗಳು ಸಿಗಬೇಕು. MLA ಅವರಿಗೆ ಸಿಗುವಂಥ ಒಂದು ಸೇವೆ ನಿರ್ಗತಿಕರಿಗೆ ಈಗ ಒಂದು ಆಶ್ರಮಗಳಿಗೆ ಸೇರಿಸಿದಾಗ ಸಿಗೋದಿಲ್ಲ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳಿದರು. ನೀವು ಒಳ್ಳೆಯ ಕೆಲಸವನ್ನು ಮಾಡ್ತೀರಿ, ಆದರೆ ಅಲ್ಲಿ ಆಶ್ರಮದಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಫೀಲ್ ಸಿಗೋದಿಲ್ಲ ಅವರಿಗೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ನೋಡಿ, ಈಗ ಇಲ್ಲಿ ನಮ್ಮ ಕರ್ವಲು ಅಲ್ಲಿ ಒಂದು ಮನೆಯಲ್ಲಿ 3 ಜನ ಕೂಡ ಮಾನಸಿಕ, 4 ಜನರಲ್ಲಿ 3 ಜನ ಮಾನಸಿಕ, ಒಬ್ಬರು ಸರಿಯಾಗಿದ್ದಾರೆ. ಒಂದು ಹುಡುಗಿ ಇಲ್ಲಿ ತಿರುಗ್ತಾ ಇದೆ. ತಿರುಗ್ತಾ ಇರುವಾಗ ನಾನು ಒಮ್ಮೆ ಇದೆ ಅವ್ರು ಹೇಳಿದ ಮಾತಿಗೆ ಹೇಳಿದ್ ಅವರನ್ನು ನಾನು ಸ್ಟೇಡಿಯಂಗೆ ಹಾಕಿಬಿಟ್ಟೆ. ಅಲ್ಲಿ ಹಾಕುವಾಗ ಅವರು ಮನೆಯವರು ಬೇಸರ ಕಂಡುಕೊಂಡು ಅವರನ್ನು ವಾಪಸ್ ತಗೊಂಡು 1-2 ತಿಂಗಳು ಇಟ್ಕೊಂಡು ವಾಪಸ್ ಮನೆಗೆ ಇಟ್ಕೊಂಡು ಪುನರಪಿ ಅವಳು ಹಾಗೆ ಇಲ್ಲಿ ಸಂಚಾರ ಮಾಡ್ಕೊಂಡು ಬಂದ. ಅವಳ ಅಕ್ಕ ನನಗೆ ಕರೆ ಮಾಡಿದ್ರು. ಒಂದೊಮ್ಮೆ ನಮ್ಮ ಹಾಕಿ ನಾನು ಹೇಳಿದೆ, ನೋಡಮ್ಮ ಒಮ್ಮೆ ನಾವು ಹಾಕಿದ್ದೇನೆ, ಹಾಕಿದ ನಂತರ ಪುನಃ ನೀವು ಅವರನ್ನು ಕರ್ಕೊಂಡು ಬಂದು ಪುನಃ ನೀವು ಮನೆಗೆ ತಪ್ಪಲ್ಲ ಕರ್ಕೊಂಡು ಬಂದದ್ದು, ಅಲ್ಲಿ ಸರಿಯಾಗಿದ್ದಾರೆ ಆಗುದಿಲ್ವಾ? ಆದ್ರೂ ಕೂಡ ಕರ್ಕೊಂಡು ಬಂದ್ರು. ಅವಳಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಕೊಟ್ರು. ಇಲ್ಲಿ ನಮ್ಮ ಗುಜರಾತ್ನ ಹುಡುಗನಿಗೆ ಒಳ್ಳೆಯ ಹುಡುಗ, ಸ್ವಂತ ಮನೆ ಅಂಗಡಿ ಎಲ್ಲ ಇತ್ತು. ಈ ಹುಡುಗಿಯನ್ನು ಕರ್ಕೊಂಡು ಈ ಹುಡುಗಿ ಇಲ್ಲಿ ತಿರುಗಾಟ ಮಾಡುವಂತ ಹುಡುಗಿಗೆ ಅಲ್ಲಿ ಆಗಲಿಲ್ಲ, ಅಲ್ಲಿಂದ ಓಡ್ಕೊಂಡು ಬರುವಾಗ ಪುನಃ ರಸ್ತೆಯಲ್ಲಿ ತಿರುಗಲಿಕ್ಕೆ ಮಾಡುವಾಗ ಹೇಳಿದ್ರು. ಮತ್ತೆ ನಾನು ಪುನರಪಿ ನಾನು ಇವರನ್ನು ಮಹಿಳಾ ಪೊಲೀಸ್ ಇವರನ್ನು ಕರ್ಕೊಂಡೋಗಿ ನಾನು ಮಹಿಳೆಯರಿಗೆ ಹೋಗಿದೆ, ಅಲ್ಲಿ ತಗೊಳ್ಳಿಕ್ಕೆ ಕೇಳಿಲ್ಲ. ಅವರ ಮನೆಯವರು ಬಂದು ಕರ್ಕೊಂಡು ಹೋಗಿದ್ದಾರೆ, ಇನ್ನು ನಮಗೆ ಕರ್ಕೊಂಡು ತಗೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆಂತ ಮಾಡುದು ಅಂತ ಹೇಳುವಾಗ ಅವಳು ನಾವು ಫೋರ್ಸ್ ಆಗಿ ನಾವು ತಗೊಳ್ಳಿಕ್ಕೆ ಬರುದಿಲ್ಲ, ಮಾನವ ಹಕ್ಕು ಅದೇನೋ ಒಂದು ಉಲ್ಲಂಘನೆ ಆಗ್ತದೆ, ಕೊರತೆ ಆಗುದು ಅಂತೇಳಿ ನಾವು ಕೂಡ ಅಂದುಕೊಂಡು ಮತ್ತೆ ನಾವು ಬಾಳಿಗೆ ಆಸ್ಪತ್ರೆಗೆ ಹಾಕಿ ಅಲ್ಲಿ 1 ವಾರ ಟ್ರೀಟ್ಮೆಂಟ್ ಮಾಡಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಪುನರಪಿ ಇಲ್ಲಿಯೇ ತಿರ್ತಿದ್ದಾರೆ. ಒಳ್ಳೆ ಹುಡುಗಿ, ಸಾಧಾರಣ ಅವಳಿಗೆ ಒಂದು 30 ವರ್ಷದ ಒಳಗೆ. ಹೇಳಿದ್ರೆ ಕೇಳುದಿಲ್ಲ, ರಾತ್ರಿ ಹಗಲು ಇಲ್ಲೇ ಬಿದ್ಕೊಂಡಿರ್ತಾರೆ. ಏನ್ ಮಾಡುದು? ಇಲ್ಲಿ ಹಾಕ್ಲಿಕ್ಕೆ ಜಾಗ ಇಲ್ಲ. ನಾನು ಅವರಿಗೆ ಜಾಗ ಹಾಕ್ಬೇಕಂತ ಹೇಳಿ ನಾನು ಹುಚ್ಚರ ವೇಷ ಹಾಕೊಂಡು ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಯಾಕೆ? ನಾನು ಹುಚ್ಚ, ನನ್ಗೆ ಜಾಗ ಬೇಕು ಎಂಬ ದೃಷ್ಟಿಯಿಂದ ನಾನು ಇಲ್ಲಿ ಪುನರ್ವಸತಿ ಕೇಂದ್ರ ಹಾಕ್ಬೇಕು ಎಂಬ ದೃಷ್ಟಿಯಿಂದ ನಾನು ಮನೆ ಕೊಟ್ಟೆ. ಆದ್ರೂ ಕೂಡ ಈ ಸರ್ಕಾರಕ್ಕೆ ಕಣ್ಣು ಕಾಣುದಿಲ್ಲ, ಏನ್ ಮಾಡ್ಲಿಕ್ಕೆ ಆಗುತ್ತೆ? ಹಾಗಾದ್ರೆ ಇದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಏನು ಕ್ರಮಗಳನ್ನ ಮಾಡ್ಬೋದು ಅಂತ ಅಲ್ಲ, ಏನು ಸರಿ ಮಾಡೋದಕ್ಕೆ ಏನು ನೋಡಿ, ವಿಶ್ವಶೆಟ್ಟರು ಪಾಪ ಎಷ್ಟು ಅವರ ಕೈಯಿಂದ ಎಷ್ಟೋ ಖರ್ಚು ಮಾಡಿದ್ದಾರೆ. ಅವ್ರು ಹೇಳಿ ನಂಗೆ ತಲೆ ಬಿಸಿ ಆಗ್ತದೆ. ಅವರಿಗೆ 30,000 ಖರ್ಚು ಮಾಡಿದೆ, 50,000 ಖರ್ಚು ಮಾಡಿದೆ ಹೇಳ್ತಾರೆ. ಅದೇ ಸರ್ಕಾರದ್ದು ಇದ್ರೆ ಎಷ್ಟು ಖರ್ಚು ಆಯ್ತಾ? ಅವರು ಕೂಡ ಅವರಿಗೆ ಮನೆಯಲ್ಲಿ ಯಾರು ಇಲ್ವಾ, ಅಪ್ಪ ಅಮ್ಮ ಇಲ್ವಾ, ಅವರಿಗೆ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ವಾ? ಅದು ಕೂಡ ಅವರ ವೇದನೆ ಏನು? ನನಗೆ ನನ್ನವರು ಹಾಗೆ ಮನೆಯವರಾಗೆ ಅವರು ಒಳ್ಳೇದಾಗಬೇಕೆಂಬ ದೃಷ್ಟಿಯಿಂದ ಖರ್ಚು ಮಾಡ್ತಾರೆ. ಇದೇ ಸರ್ಕಾರಕ್ಕೆ ಅದು ಗೊತ್ತಾಗ್ತದಾ? ಸರ್ಕಾರಕ್ಕೆ ಗೊತ್ತಾಗುದಿಲ್ಲ. ಎಷ್ಟು ಬೊಬ್ಬೆ ಹೊಡೆದ್ರೂ ಗೊತ್ತಾಗುದಿಲ್ಲ. ಆವಾಗ ಏನ್ ಮಾಡುದು? ಆಗ ಇನ್ನು ಈಗ ಹೇಳ್ಬೇಕಾದ್ರೆ ದಿನಕ್ಕೊಂದು ಮಂತ್ರಿ ಅವರಾಗ್ತಾರೆ. ಯಾರನ್ನು ನಾವು ಕೇಳುದು? ಅದು ಕೇಳಲಿಕ್ಕೆ ಆಗುದಿಲ್ಲ. ನಿನ್ನೆ ನೀವು ಒಬ್ಬರ ಹತ್ರ ಕೇಳಿರ್ತೀರಿ, ನಾಳೆ ಮತ್ತೊಬ್ರು ಬಂದಿರ್ತಾರೆ, ನಾಡಿದ್ದು ಇನ್ನೊಬ್ರು ಯಾರೋ ಬಂದಿರ್ತಾರೆ. ಅದು ಆಗುದಿಲ್ಲ. ಈಗ ರಾಜಕಾರಣಿಗಳನ್ನ ಕಟ್ಕೊಂಡು ಯಾವ ಕೆಲಸ ಆಗುದಿಲ್ಲ. ನಾವು ಅಧಿಕಾರಿ ಅವರ ಹತ್ರ ನಾವು ಈಗ ಕಣ್ಣೀರು ಬಿಡುದು ಏನಂತ ಹೇಳಿದ್ರೆ ಕೇಂದ್ರ ಮಾಡಿಕೊಡಿ. ಪ್ರತಿಯೊಂದು ಸಮಸ್ಯೆಗಳಿಗೆ ಆಯಾ ಇಲಾಖೆ ಇದೆ, ಆದ್ರೆ ಇಲಾಖೆಯಿಂದ ಅದರ ಸೇವಾ ಪ್ರಕ್ರಿಯೆ ನಡೀತಾ ಇಲ್ಲ. ಮಹಿಳೆಯರ ಸಹಾಯಕ್ಕೆ ಸಹಾಯವಾಣಿ ಅಂತ ಇದೆ. ಅವರು ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ, ಎಲ್ಲಿ ಕರೆ ಬರ್ತದೆ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಲಿಕ್ಕೂ ಅವರಿಗೆ ಸರ್ಕಾರದ ಸವಲತ್ತುಗಳು ಯಾವುದೂ ಇಲ್ಲ. ವಾಹನದ ವ್ಯವಸ್ಥೆಯೋ ಅದಕ್ಕೆ ಬೇಕಾದ ಹೇಗೋ, ಮತ್ತು ಅವರು ಒಂದು ಅಬಲೆ ಹೆಂಗ ಸಿಕ್ಕಿದೆ ಅವ್ರಿಗೊಂದು ಯಾವುದೊಂದು ಆಶ್ರಯ ಕೊಡಬೇಕಾದ್ರೆ ಒಂದು ಪುನರ್ವಸತಿ ಕೇಂದ್ರವೋ
ಹೀಗೆ ಇರಬೇಕು. ಅದು ಯಾವುದೇ ವ್ಯವಸ್ಥೆ ಇಲ್ಲ. ಒಂದು ಹಿರಿಯ ನಾಗರಿಕರು ಸಿಗ್ತಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಹಿರಿಯ ನಾಗರಿಕ ಸಹಾಯವಾಣಿ ಅಂತ ಇದೆ. ಸಹಾಯವಾಣಿ ಸಂಖ್ಯೆ ಸಹ ಸಾರ್ವಜನಿಕ ವಲಯದ ಪ್ರಕಟ ಮಾಡಿದ್ದಾರೆ. ಅದು ಪ್ರತಿಯೊಂದು ಸಮಸ್ಯೆಗೆ ಇಲಾಖೆಯವರು ಒಂದು ಪ್ರಕ್ರಿಯೆಯನ್ನು ಇಟ್ಟಿದ್ದಾರೆ ಸಹಾಯ ಆಗುವಂಥದ್ದು. ಆದ್ರೆ ಅದು ಪ್ರಕ್ರಿಯೆಯಲ್ಲಿ ನಡೀತಾ ಇಲ್ಲ. ಅಂದ್ರೆ ಅಲ್ಲಿ ಸಮಸ್ಯೆಗಳು ಹುಟ್ಟುಕೊಂಡಿದೆ. ಈಗ ನಮ್ಮಿಂದ ಇಲಾಖೆ ರೆಕಮೆಂಡ್ ವಿಷಯ ಆಗಿದೆ, ಹೌದು. ನಾವು ತಗೊಂಡು ಬರೋದು ನಾವು ಎಂತ ಮಾಡುದು ಅಂತೇಳಿ ಇವರು ಬಿಡುದಿಲ್ಲ ಅಂತೇಳಿ ಅಂತ ಪರಿಸ್ಥಿತಿಗೆ ಇಲಾಖೆ ಆಗಿದೆ. ಈಗ ಏನಾಗಿದೆ, ನಾವೇ ಆಶ್ರಮ ಎಲ್ಲಾದ್ರೂ ನೋಡಿ ಖಾಸಗಿಯವರು ಖಾಸಗಿ ಅಲ್ಲಿ ಹಾಕಿ ಅವರಿಗೆ ದಮ್ಮಯದಾತ ಹಾಕಿ ನಾವು ಅಲ್ಲಿ ಆಶ್ರಯ ಕಲ್ಪಿಸಬೇಕಾಗಿದೆ. ಅಲ್ಲಿ ಏನಾಗಿದೆ, ಪಾಪ ಅವ್ರು ಎಷ್ಟು ದಿವಸ ಅಂತ ಅವ್ರಿಗೆ ಸಾಕ್ಬೇಕಾಗ್ತದೆ, ಅವರಿಗೂ ಸಹ ಅವರು ಏನಾದ್ರೂ ಬಂಡವಾಳ ಬೇಕಾಗ್ತದೆ, ದಾನ ಬರ್ಬೇಕಾಗ್ತದೆ. ಹೌದು, ಒಂದು ಸಲ ಒಬ್ಬ ಕೊಡುವ, ಮತ್ತೊಂದ್ಸಲ ಎಲ್ಲಿ ಅವರು ಹೋಗುದು. ಈ ಸರ್ಕಾರ ಅಂತ ಸಂಸ್ಥೆಗೆ ಕೊಡುದಿಲ್ಲ, ಬೇಡದಕ್ಕೆಲ್ಲ ಹಾಕ್ತಾರೆ. ಯಾರಾದ್ರೂ ಒಬ್ಬ ಚುನಾವಣೆಯನ್ನು ವಿನ್ ಆದ್ರೆ ಅವನದ್ದು ಅದು ಪ್ಲಾಸ್ಟಿಕ್ ನಾಮಫಲಕಗಳೆಲ್ಲ ಇಡೀ ರೋಡ್ ಹಾಕಿಡ್ತಾರೆ, ಅದಕ್ಕೆಲ್ಲ ಬೇಡದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಾರೆ. ಇಂಥ ಒಂದು ನೋವಿನ ಸ್ಪಂದನೆ, ಮುಖ ಸ್ಪಂದನೆಗೆಲ್ಲ ಕೊಡುದಿಲ್ಲ ಯಾರು. ಈಗಾಗಲೇ ನೋಡ್ತಾ ಹೋದ್ರೆ ದುಶ್ಚಟಗಳನ್ನ ದಾಸರಾಗಿರ್ತಕ್ಕಂಥ ಅದೆಷ್ಟೋ ಯುವಕರಿದ್ದಾರೆ, 18 ವರ್ಷ 19 ವರ್ಷ 20 ವರ್ಷ ನೋಡ್ತಾ ಹೋದ್ರೆ ಅವರೆಲ್ಲ ದುಶ್ಚಟಗಳಿಗೆ ಬಳಿ ಆಗ್ತಾ ಇದ್ದಾರೆ. ಡ್ರಗ್ಸ್ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇನ್ನು ಸಾಕಷ್ಟು ರೀತಿಯಲ್ಲಿ ಅಂದರೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ತೀರಾ ಅತಿರೇಕ ಅನ್ನುವ ಮಟ್ಟಿನಲ್ಲಿ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ನೀವು ಪ್ರಶ್ನೆಗೆ ಇವತ್ತೊಂದು ನಡೆದ ಘಟನೆಯನ್ನು ನಾವು ನಿಮಗೆ ಉಲ್ಲೇಖ ಮಾಡ್ತಾ ಇದ್ದೇವೆ. ಇವತ್ತು ಕೃಷ್ಣ ಮಠದಲ್ಲಿ ಭೋಜನ ಮಾಡಿ ಬರುವಾಗಲೂ ಏನೋ ಒಂದು ವ್ಯಕ್ತಿತ್ವ ತಿರುಗಿ ಬಿದ್ದಿದ್ದಾನೆ ಅಸ್ವಸ್ಥನಾಗಿ. ಅವನು ಮಾತಾಡ್ತಾ ಇಲ್ಲ, ಕೋಮಕ್ಕೆ ಜಾರಿದ್ದಾನೆ, ಒಂಥರ ಕಣ್ಣು ಮೇಲೆ ಹೋಗಿದೆ. ನಿತ್ಯಣ್ಣನವರು ಪಟ್ಟ ಕರೆ, ಅಲ್ಲಿಂದ ಯಾರೋ ಒಂದು ಕರೆ ಮಾಡಿದ್ರು. ನಿತ್ಯಣ್ಣ ಪಟ್ಟ ಹೋಗಿ ಆಂಬುಲೆನ್ಸ್ ಅಲ್ಲಿ ಹಾಕಿ ನಾವು ಕರ್ಕೊಂಡು ಹೋಗಿದ್ವಿ, ಆಸ್ಪತ್ರೆಗೆ ಹೋಗಿದ್ದೆ. ಅವನ ಅಡ್ರೆಸ್ ಏನು ಸಿಕ್ಕಿಲ್ಲ ನಮ್ಗೆ. ನಮ್ಗೆ ತಲೆ ಬಿಸಿ ಆಯ್ತು. ಸಣ್ಣ ಒಂದು 20 ವರ್ಷದ ಹುಡುಗ, ಒಂದು 6 ಅಡಿ ಎತ್ತರ ಇದ್ದಾನೆ. ನಮ್ಮ ಸ್ಟ್ರೆಚರ್ ಅವನಿಗೆ ಸಾಕಾಗ್ತಾ ಇಲ್ಲ, ಅಷ್ಟು ಉದ್ದ ಇದ್ದಾನೆ ಅವನು. ಅದು ಇರೋದು 6 ಅಡಿ, ಅದರಿಂದ ಉದ್ದ ಇದ್ದಾನೆ. ನಮ್ಗೆ ತಲೆ ಬಿಸಿ ಆಯ್ತು, ಸಣ್ಣ ಹುಡುಗ ಏನಾಗಿದೆ ಇವನಿಗೆ ಅಂತೇಳಿ. ಪರಿಸ್ಥಿತಿ ಗಂಭೀರಕ್ಕೆ ಹೋಗಿದೆ. ಮನೆಯವರು ಸಿಕ್ಕಿದ ದೊಡ್ಡ ಆಸ್ಪತ್ರೆ ಹಾಕಿದ್ರೆ ಅವನಿಗೆ ಏನಾದ್ರು ಚಿಕಿತ್ಸೆ ಕೊಡ್ಬೋದು ಅಂತೇಳಿ. ಕಡೆಗೆ ಅವನು ವಿಳಾಸ ಹುಡುಕಿದಾಗ ಎಲ್ಲಿ ವಿಳಾಸ ಪತ್ತೆ ಆಗ್ಲಿಲ್ಲ. ಕಡೆಯಲ್ಲಿ ಬ್ಯಾಗ್ ಅಲ್ಲಿ ನೋಡುವಾಗ ಕೆಲವು ಮಾದಕ ದ್ರವ್ಯಗಳು ಅಂತದ್ದೆಲ್ಲ ಸಿಕ್ಕಿದೆ ನಮಗೆ. ಕಡೆ ಗೊತ್ತಾಯ್ತು ಇವನು ಯಾವ್ದಕ್ಕೋ ಒಂದು ಅಟ್ಯಾಕ್ ಆಗಿದ್ದಾನೆ ಅಂತ ಹೇಳಿ. ಅದು ಕೈಗೆ ಚುಚ್ಚುಕೊಳ್ಳುವಂತ ಮದ್ದೆಲ್ಲ ತಗೊಳ್ಳುವಂತದ್ದೆಲ್ಲ ಅಭ್ಯಾಸ ಇರಬೇಕು, ಡ್ರಗ್ಸ್ಗಳೆಲ್ಲ. ಕಡೆ ಆಲೋಚನೆ ಇದೆ, ಯಾಕೆ ನಮ್ಮ ಯುವ ಸಮಾಜ ಹೀಗೆ ಹಾಳಾಗ್ತಾ ಇದೆ. ಅಲ್ಲಿ ನಮಗೆ ಉತ್ತರ ಸಿಕ್ತು, ಈಗ ಯುವಕರೆಲ್ಲ ಹೀಗೆ ಹಾಳಾಗ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಇಲ್ಲಿ ಮನೆಯ ವಾತಾವರಣ ಅವರಿಗೆ ಒಂದು ಏನೋ ಒಂದು ಹಾಳು ಮಾಡ್ತಾ ಇದೆಯೋ, ಇಲ್ಲ ಸಾರ್ವಜನಿಕ ವಲಯದಲ್ಲಿ ಇವರು ಹಾಳಾಗ್ತಾ ಇದ್ದಾರೋ ಏನಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಅವರಿಗೆ ಈ ಮಾದಕ ದ್ರವ್ಯಗಳು ಎಲ್ಲಿ ಬರ್ತವೆ, ಎಲ್ಲಿಂದ ನಮ್ಮ ಮಾರುಕಟ್ಟೆಗೆ ಬರ್ತವೆ, ಅದ್ರ ಬಗ್ಗೆ ನಮ್ಮ ಇಲಾಖೆಯವರು ಆದಷ್ಟು ಇದು ಮಾಡಬೇಕು. ಇಂಥ ವ್ಯಸನಿಗಳು ಸಿಕ್ಕಾಗ ಅವರನ್ನ ಮಾಹಿತಿ ಕಲೆ ಹಾಕುವಂತ ಕಾರ್ಯವನ್ನು ಮಾಡಬೇಕಾಗ್ತದೆ. ಹಾಗಾದ್ರೆ ನಮ್ಮ ಯುವ ಸಮುದಾಯ ಒಂದು ದೇಶಕ್ಕೆ ಒಂದು ಶಕ್ತಿ, ಅವರು ಅದು ಈ ಶಕ್ತಿ ಕಳ್ಕೊಳ್ತಾ ಇದೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಕುಂದಾಪುರದಿಂದ ಆದಿತ್ಯ ಅಂತ. ಎಸ್, ಹೇಳಿ ಸರ್. ನಾವು ನಿಸ್ವಾರ್ಥ ಸೇವೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಸಮಾಜಕ್ಕೆ ಸಾಕಷ್ಟು ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇವ್ರ ಕುರಿತಾಗಿ ಮತ್ತೆ ಸಾಮಾಜಿಕ ಸೇವೆಗಳ ಕುರಿತಾಗಿ? ನಾನು ಹೇಳೋದಂದ್ರೆ, ಇದನ್ನ ಗವರ್ಮೆಂಟ್ ಮೊದ್ಲು ಮಾಡ್ಬೇಕಿತ್ತು, ಆದ್ರೆ ಇವರು ಮಾಡಿದ್ದಾರೆ. ಒಳ್ಳೆ ಕೆಲಸ, ಇಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಗವರ್ಮೆಂಟ್ ಇವರಿಗೆ ಬೆಂಬಲ ಕೊಡೋದಿಲ್ಲ ಇಂಥವ್ರಿಗೆಲ್ಲ. ಸೈಡ್ ಲೈನ್ ಮಾಡಬಾರ್ದು ಇಂಥವರನ್ನೆಲ್ಲ. ಮತ್ತೆ ಕಾಲೋನಿಗೆ ರಾಜಕಾರಣಿಗಳು ಭೇಟಿ ನೀಡುವುದಿಲ್ಲ, ಯಾಕಂದ್ರೆ ಕೊಳಚೆ ಅಂತ. ಕೊಳಚೆ ನಮ್ಮ ಕಾಲಿಗೆ ಇದಾಗುತ್ತೆ. ಇವರು ಕಾಲೋನಿ ಕೆಲವರದ್ದು ಓಟ್ ತೆಕೊಂಡು ಮನೆಗೆ ಹೋಗೋದಿಲ್ಲ, ಅವರು ವಿಚಾರಿಸುವುದಿಲ್ಲ. ಇಂಥದ್ದೆಲ್ಲ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ನೀವು ಹೇಳ್ತಾ ಇದ್ದೀರಿ ದುಶ್ಚಟಗಳ ವಿಚಾರವಾಗಿ ಸಮಾಜ ಹಾಳಾಗ್ತಾ ಇದೆ, ಅಂದ್ರೆ ಯುವಕರು ಹಾಳಾಗ್ತಾ ಇದ್ದಾರೆ ಈ ಒಂದು ಸಮಾಜದಲ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಅಂತ ತುಂಬಾ ನಾವು ಘಟನೆಗಳು ನೋಡಿದ್ದೇವೆ. ವಿಶ್ವಣ್ಣನವರು ಮಹಿಳೆಯರು ಇಂಥ ಮಾದಕ ದ್ರವ್ಯವನ್ನು ಸೇವನೆ ಮಾಡಿದವರು ಎಷ್ಟೋ ಜನ ರಕ್ಷಣೆ ಮಾಡಿದ್ದಾರೆ. ಇಂಥ ಮಾನಸಿಕ ಆಸ್ಪತ್ರೆಗಳಿಗೆಲ್ಲ ಸೇರಿಸುವಂತ ಕೆಲಸ ಮಾಡಿದ್ದಾರೆ, ತುಂಬಾ ನೋಡಿದ ಸಮಾಜದಲ್ಲಿ ನಾವು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಶಾಲಾ ಕಾಲೇಜುಗಳಿಗೆ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಾಗ್ತದೆ, ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ಬೇಕಾಗ್ತದೆ. ಈ ಸಲ ನಮ್ಮ ನಿತ್ಯಾಣ್ಣನವರು ಈ ಡ್ರಗ್ಸ್ ಸೇವನೆ ಮಾಡಿದ್ರೆ ಹೇಗೆ ಆಗ್ತದೆ ಅದರ ಬಗ್ಗೆ ಒಂದು ಅಣುಕು ಪ್ರದರ್ಶನ, ಒಂದು ವೇಷ ಧರಿಸಿ ಇಡೀ ನಮ್ಮ ಕವಿ ಮುದ್ದಣ್ಣ ಮಾರ್ಗದಲ್ಲಿ ಒಂದು ಪ್ರದರ್ಶನ ತೋರಿಸಿದರು. ಇವರು ಸ್ವಲ್ಪ ರಂಗಭೂಮಿ ಚಟುವಟಿಕೆಯಲ್ಲಿ ಸ್ವಲ್ಪ ಬಾಲ್ಯ ದಿನಗಳಲ್ಲಿ ಕೆಲಸ ಮಾಡಿದವರು, ಹಾಗಾಗಿ ಸ್ವಲ್ಪ ಅವರಲ್ಲಿ ಕಲೆ ಇದ್ದಿತ್ತು. ಅದನ್ನು ಅವರು ಅಣುಕಾಗಿ ತೋರಿಸಿದ್ದಾರೆ, ಒಂದು ಒಳ್ಳೆ ಅಷ್ಟು ಮನವರಿಕೆ ಆಗಲಿ ಅಂತೇಳಿ. ಈ ತರದ ಎಲ್ಲ ಕಾರ್ಯಕ್ರಮಗಳು, ಬೀದಿ ನಾಟಕಗಳು ಇಂಥದ್ದೆಲ್ಲ ಮಾಡಿ ತೋರಿಸಿದ್ರೆ ಮಕ್ಕಳಲ್ಲಿ ಒಂದು ಅರಿವು ಮೂಡಬಹುದಂತ ನನ್ನ ಅಭಿಪ್ರಾಯ. ಎಸ್, ಒಂದು ವಿರಾಮದ ನಂತರ ಮತ್ತೆ ಮಾತಾಡೋಣ.
ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಈ ಒಂದು ಯುವಕರು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದನ್ನು ತಪ್ಪಿಸಬೇಕು, ಸಮಾಜವನ್ನು ಉತ್ತಮಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಇನ್ನು ಇಲಾಖೆಗಳು ಕೂಡ ಈ ಕುರಿತಾಗಿ ಶ್ರಮವನ್ನು ವಹಿಸಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು. ಮತ್ತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಡ್ರಗ್ ಅಡಿಕ್ಟ್ ಆದಂಥ ಒಂದು ವಿಚಾರಗಳ ಬಗ್ಗೆ, ಅದೇ ರೀತಿಯಲ್ಲಿ ಸಮಾಜ ಈ ಒಂದು ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಂಥವರನ್ನು ಯಾವ ರೀತಿ ನೋಡುತ್ತೆ, ಅದೇ ರೀತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕಷ್ಟದಲ್ಲಿದ್ದಾಗ ಅವರನ್ನು ಯಾವ ರೀತಿ ಬೇರೆ ಬೇರೆ ಆಶ್ರಮಗಳಿಗೆ ಸೇರಿಸಿದ್ರು ಅನ್ನುವಂಥ ಒಂದು ವಿಚಾರಗಳು. ಇನ್ನು ಈ ಕುರಿತಾಗಿ ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ. ನಿತ್ಯಾನಂದ ಒಳಕಾಡು ಅವರೇ, ನೀವೆಲ್ಲ ಸೇರಿ ಒಂದು ಅಣಕು ಪ್ರದರ್ಶನಗಳನ್ನು ಮಾಡ್ತೀವಿ. ಒಂದು ಡ್ರಗ್ ಅಡಿಕ್ಟ್ ಆಗುವಂಥ ಒಂದು ವಿರುದ್ಧವಾಗಿ ಅಣಕು ಪ್ರದರ್ಶನಗಳಾಗಿರ್ಬೋದು, ಅಥವಾ ಸಮಾಜದಲ್ಲಿ ಏನೋ ಒಂದು ತೊಂದರೆಗಳಾಗ್ತಾ ಇದೆ, ತಾಪತ್ರಯಗಳಾಗ್ತಾ ಇದೆ, ಅಥವಾ ಇನ್ಯಾವುದೋ ಒಂದು ಕಪ್ಪು ಚುಕ್ಕೆ ಕಾಣ್ತಾ ಇದೆ ಸಮಾಜದಲ್ಲಿ ಅಂತಂದರೆ ಅದಕ್ಕೆ ವಿಭಿನ್ನವಾದ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತೀರಿ. ಅದರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತೀವಿ. ಉದಾಹರಣೆಗೆ ಮಣಿಪಾಲದಲ್ಲಿ ಒಂದು ರೋಡ್ ಹಾಳಾದಾಗ ಕೂಡ ಒಂದು ಈಜುವ ರೀತಿಯಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಿದಾಗಿರ್ಬೋದು. ಇನ್ನು ಅದೇ ರೀತಿಯಲ್ಲಿ ಇವರನ್ನ ಹೇಳಿದಾಗೆ ಮೀನಿಗೆ ಗಾಳ ಹಾಕುವಂಥ ಒಂದು ಪ್ರತಿಭಟನೆ ಆಗಿರ್ಬೋದು. ಈ ಥರ ಎಲ್ಲ ಮಾಡ್ತೀರಿ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾನು ಉದ್ಯಾವರ ರಾಮದಾಸ್ ಪಾಲನ್ನ. ವಿಶ್ವಣ್ಣ ಮತ್ತೆ ನಿತ್ಯಾನಂದ ಒಳಗಾಡು ತಾರನಾಥ್ ಅವರು ಒಳ್ಳೆ ಪರಿಚಯ ಇಟ್ಟು. ಹೇಳಿ ಸರ್, ಹೇಳಿ. ನಾವು ಸಾಧಾರಣ ಒಂದು 95ನೇ ಇಸ್ವಿನಿಂದ 2007 ತನಕ ನಾವು ಮಧ್ಯವರ್ಜನೆಗೆ ಸೇರಿ ಎಲ್ಲಾ ಬಿಟ್ಟವರು ಮದ್ಯವನ್ನು. ಈಗ ಈಗಿನ ಮಕ್ಕಳಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಸರ್, ಇಷ್ಟಿಷ್ಟು ಸಣ್ಣ ಮಕ್ಕಳೆಲ್ಲ ಎಲ್ಲ ಬೈಕ್ ಓಡಿಸುವಾಗ ಸಹ ಮದ್ಯವನ್ನೇ ಕೈಲಿ ಹಿಡ್ಕೊಂಡು ಓಡುತ್ತಾರೆ. ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ ಈಗ. ಹೌದೌದು, ಮದ್ಯದ ಇಷ್ಟು ಸಣ್ಣ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಸರ್. ಒಂದು ನಾವು ಆಂಬುಲೆನ್ಸ್ ಆಗ್ಲಿ, ಕಾರ್ ಆಗ್ಲಿ, ಆಟೋ ರಿಕ್ಷಾ ಆಗ್ಲಿ ಕೊಂಡೋಗಿ ಒಂದು ಚೂರ್ ಸೈಡಿಗೆ ಹೋದ ಕೂಡ್ಲೆ ಅವರು ಹೀಗೆ ತಲೆ ತಿರುಗಿ ನೋಡಿ ಏನಾ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಉಡಾಫೆ ಉತ್ತರಗಳು. ಅಡ್ಡದಲ್ಲಿ ಹೋದ್ರೆ ಸಹ, ಸೈಡ್ ರೋಡ್ ನಲ್ಲಿ ಹೋದ್ರೆ ಸಹ ಇದೇ ರೀತಿ ಸರ್. ಅದನ್ನು ಸರ್ಕಾರ ಸ್ವಲ್ಪ ಕಡಿಮೆ ಮಾಡ್ಬೇಕು. ಈ ಮದ್ಯವನ್ನೆಲ್ಲ ಇದು ಮಾಡುತ್ತೆ, ಕಂಟ್ರೋಲ್ ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು. ಈ ವ್ಯಕ್ತಿ ಮಾತಾಡೋದು ರಾಮದಾಸ್ ಪಾಲ್ ಅಂದ್ರೆ ಈ ಸಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರು. ಇವರೊಂದು ಸಮಾಜಕ್ಕೊಂದು ಮಾದರಿ ಅಂತ ಹೇಳ್ಬೋದು. ಅಂದ್ರೆ ಮದ್ಯ ವ್ಯಸನಿ, ಇವರು ಅಮಲ ರೋಗಿಯಾಗಿದ್ರು. ಇವರು ಅದನ್ನು ಬಿಟ್ಟು ಶಿಬಿರದಲ್ಲಿ ಹೋಗಿ ಈಗ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗಿದ್ದಾರೆ, ಮಾದರಿ ವ್ಯಕ್ತಿಯಾಗಿದ್ದಾರೆ. ಇಲ್ಲದೆ ನಮ್ಮ ಸರ್ಕಾರ ಜಿಲ್ಲಾ ಅಷ್ಟು ಸೇವೆ ಮಾಡಿದ್ದಾರೆ. ಆಂಬುಲೆನ್ಸ್ ಇಟ್ಟುಕೊಂಡು ನಿತ್ಯಾಣ್ಣನವರೊಟ್ಟಿಗೆ ಇವರು ಗ್ರಾಮೀಣ ಭಾಗದಲ್ಲಿ ಒಂದು ಉಚಿತ ಆಂಬುಲೆನ್ಸ್ ಇಟ್ಟಿದ್ರು, ಅದಕ್ಕೆ ಚಾಲಕರಾಗಿದ್ರು, ದುಡಿತಾ ಇದ್ರು. ಅಂತ ವ್ಯಕ್ತಿ ಈಗ ಸಮಾಜಕ್ಕೆ ಮಾದರಿ ಆಗಿದ್ದಾರೆ. ಕುಡಿತವನ್ನು ದುಶ್ಚಟದಿಂದ ಹೊರಗೆ ಬಂದಿದ್ದಾರೆ. ವ್ಯಕ್ತಿ ತಪ್ಪು ಮಾಡಿ ಆ ತಪ್ಪು ನಾವು ಇನ್ನು ಮಾಡಬಾರ್ದೆಂಬ ಮನವರಿಕೆ ಆದ್ರೆ ಅವರು ದೊಡ್ಡ ವ್ಯಕ್ತಿ ಆಗ್ತಾನೆ ಹೇಳೋದಕ್ಕೆ ಇವರೊಂದು ಉದಾಹರಣೆ. ಅದೇ ತಪ್ಪು ಮಾಡೋದು ತಪ್ಪಲ್ಲ, ಅದನ್ನ ತಿದ್ದುಕೊಳ್ಳದೆ ಇರೋದೇ ನಿಜವಾದ ತಪ್ಪು ಅನ್ನುವಂತ ಒಂದು ಮಾತಿದೆ. ನಿತ್ಯಾನಂದ ಒಳಕಾಡು ಅವರಿಗೆ ನಿಮ್ಮ ಒಂದು ಅಣುಕು ಪ್ರದರ್ಶನಗಳನ್ನು ಮಾಡ್ತೀರಿ. ವಿಭಿನ್ನ ಪ್ರದರ್ಶನ ನಾನು ಮಾಡಿದ್ದೇನೆ. MGM ಕಾಲೇಜಿನಿಂದ ಹಿಡಿದು ನಮ್ಮ ಅಜ್ಜರ್ಕಾಡು ಈ ನಮ್ಮ ಸ್ಟೇಡಿಯಂ ಅಲ್ಲಿವರೆಗೆ ನಾನು ಅಣುಕು ಪ್ರದರ್ಶನ ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇಂಥ ಸೇವನೆ ಮಾಡಿದ್ರೆ ಹೀಗೆ ಆಗ್ತದೆ ಅಂದ್ರೆ ಕರಳು ಹೋಗುವಂಥದ್ದು, ಮುಖ ವಿಕಾರ ಆಗುವಂಥದ್ದು, ನಾನಾ ರೀತಿಯ ಒಂದು ಅಣುಕು ಇದನ್ನು ನಾನು ಮಾಡ್ಕೊಂಡು ಹೋಗಿದ್ದೇನೆ. ಯಾಕಂದ್ರೆ ಜನರಿಗೆ ಒಂದು ಇದರ ಬಗ್ಗೆ ಅರಿವು ಮೂಡಬೇಕು ಎಂಬ ದೃಷ್ಟಿಯಿಂದ ಮಾಡಿದ್ದೇನೆ. ಅದು ಕೂಡ ನಮ್ಮ ಅರಿವು ಜನರಿಗೆ ಮುಟ್ಟುದಿಲ್ಲ. ಯಾಕಂದ್ರೆ ಈಗಿನ ಯುವಕರಿಗೆ ಅದು ಫ್ಯಾಷನ್ ಆಗಿ ಬೇರೆ ಇರ್ತದೆ. ಹೊಸ ರೀತಿ ಮಾಡ್ತಾ ಇದ್ದೇವೆ ನಾವು ಅಂತ ಒಂದು ಮನೋಭಾವನೆ ಏನೋ ಗೊತ್ತಿಲ್ಲ. ಹಾಗಿರುವಾಗ ನಾನು ನನ್ನ ನಾನಾ ರೀತಿಯ ವಿವಿಧವಾದಂತ ಒಂದು ಪ್ರತಿಭಟನೆ. ಈಗ ಮಣಿಪಾಲದಲ್ಲಿ ನಾವು ಒಂದು ಕೊಳಚೆ ಒಂದು ನೀರಲ್ಲಿ ನಾವು ಅಲ್ಲಿ ನಾನು ಈಜಾಡಿದ್ದೇನೆ. ಮೇಸ್ತರು ಅದಕ್ಕೆ ಗಾಳ ಹಾಕಿ
ಮೀನನ್ನು ತಗೊಳ್ಳುವಂತ, ಆದರೂ ಕೂಡ ಸರ್ಕಾರದ ಗಮನ ಹೋಗಲಿಲ್ಲ. ಎಸ್, ಅದು ನಿಜ ಹೇಳ್ಬೇಕು ಅಂತಂದ್ರೆ ಉಡುಪಿಯಲ್ಲಿ ಆ ಸಂದರ್ಭದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಒಂದು ಪ್ರತಿಭಟನೆ ಅದು. ಖಂಡಿತ ಅದು ಬಹಳಷ್ಟು ಇದಾಗಿದೆ. ತದನಂತರ ಮುದ್ರಣ ಮಾಧ್ಯಮಗಳಲ್ಲಿ ಮುಖಪುಟ ಸುದ್ದಿ ಆಗಿದೆ. ತದನಂತರ ನಾವು ಅದನ್ನು ಉರುಳುವ ಮುಖಾಂತರ ನಾವು ಇದನ್ನು ಮಾಡಿ ರಾಷ್ಟ್ರೀಯ ನಾವು ಕಾಲೇಜಿಗೆ ಹೋಗ್ತಾ ಸಂದರ್ಭದಲ್ಲಿ ಕೂಡ ಅದನ್ನೆಲ್ಲ ನೋಡಿ ಎಲ್ಲ ನಲ್ಲಿ ಇದು ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಸಹಕರಿಸಿದ್ದಲ್ಲ. ಇದಕ್ಕೆ ಸಹಕರಿಸಿದವರು ನಮ್ಮ ಇವರು ಜಿಲ್ಲಾಧಿಕಾರಿ ಅವರಾದ ಯಾರು, ನಮ್ಮ ಪ್ರಿಯಾಂಕಾ ಮೇರಿ ಅವರು ಇದಕ್ಕೆ ಸಹಕರಿಸಿದ್ದು. 60 ಲಕ್ಷ ರೂಪಾಯಿ ದಿಢೀರನೆ ನಮ್ಮ ಇದು ಹೈವೇ, ನ್ಯಾಷನಲ್ ಹೈವೇಗೆ ಕಾಂಕ್ರೀಟೀಕರಣ ಮಾಡಿದಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಫಸ್ಟ್. ರಾಜಕೀಯದವರು ಬೇಕಾದಷ್ಟು ದೊಡ್ಡ ರಾಜಕೀಯದವರಿದ್ರು, ಅವರು ನನಗೆ ಬೈದಿದೆ ಅಷ್ಟೇ ವಿನ ಇದಕ್ಕೆ ಹೋಗಲಿಲ್ಲ. ಆದರೆ ನಾನು ಅಭಿನಂದನೆ ಮಾಡಬೇಕಾಗ್ತದೆ. ಯಾರು, ಪ್ರಿಯಾಂಕಾ ಮೇರಿ ಅವರು ಅಭಿನಂದಿಸಬೇಕು. ಉಡುಪಿ ಜಿಲ್ಲೆಯಲ್ಲಿ ಕಲಸಂಕ ಅಪ್ ಟು ಏನು ಮಲ್ಪೇಟು ತೀರ್ಥಹಳ್ಳಿ ಏನು ಕಾಂಕ್ರೀಟೀಕರಣ ಮಾಡಬೇಕಾದ್ರೆ ಅದಕ್ಕೆಲ್ಲ ಮೂಲ ಕಾರಣ ಕಾಂಕ್ರೀಟಿಗೆ ಹಾಕ್ಲಿಕ್ಕೆ ಕಾರಣ ನಮ್ಮ ಸಮಿತಿ ಅಂತ ಹೇಳ್ಬೋದು, ನಾನಲ್ಲ, ನನ್ನ ಸಮಿತಿ, ಜಿಲ್ಲಾ ನಾಗರಿಕ ಸಮಿತಿ ಈ ಕಾಂಕ್ರೀಟ್ ಹಾಕ್ಲಿಕ್ಕೆ ಕಾರಣ ಅಂತೇಳಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದು ನನಗೆ ಧೈರ್ಯ. ಯಾಕಂದ್ರೆ 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದು ವೆಚ್ಚ ಮಾಡಿ ಜಿಲ್ಲಾಧಿಕಾರಿ ಹಾಕಿದ್ದಾರೆ. ಆ ಸಮಸ್ಯೆಗೆ ನಮ್ಮ ಸಾರ್ವಜನಿಕರು ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಮನವಿ ಮಾಡಿದ್ರು, ಸಂಘ ಸಂಸ್ಥೆಗಳು. ಆದ್ರೆ ಯಾವುದಕ್ಕೂ ಮಣಿಲಿಲ್ಲ. ಕಡೆಗೆ ಒಂದ್ ದಿವಸ ನಿತ್ಯಾಣ್ಣನವರಿಗೆ ಹೇಗೆ ಅದ ಪರಿಕಲ್ಪನೆ ಗೊತ್ತಿಲ್ಲ, ಅವರಿಗೆ ಎಲ್ಲರೂ ಬಂದು ಹೇಳುದು ಸಮಿತಿಯಲ್ಲಿ ನಮ್ಮ ದೂರು ಕೊಡುದು, ಏನಾದ್ರೂ ಮಾಡಿ ಮಾರ್ರೆ, ಎಲ್ಲ ಆಂಬುಲೆನ್ಸ್ ಹೋಗ್ಲಿಕ್ಕೆ ಆಗುದಿಲ್ಲ. ಎಷ್ಟು ಜನ ಒಂದು ದಿವಸ ಏನಾಗಿದೆ, ಒಂದು ಪೇಷಂಟ್ ಅನ್ನು ಇವ್ರು ತಗೊಂಡು ಹೋಗ್ತಾ ಇದ್ದಾರೆ ಆಂಬುಲೆನ್ಸ್ ಅಲ್ಲಿ. ಆ ಜನ ಸ್ವಲ್ಪ ಒಂದು 10 ನಿಮಿಷದಲ್ಲಿ ಬೇಗ ಹೋದ್ರೆ ಆ ಜನ ಬದುಕಿಸಬಹುದಿತ್ತು ಇವರು. ಆದ್ರೆ ಅದರಲ್ಲಿ ಹೊಂಡ ಗಿಂಡ ಅದರಲ್ಲಿ ಅವರು ತಕೊಂಡು ಹೋಗುವಾಗ ಆ ಜನದ ಪ್ರಾಣವಾಗಿದೆ. ಈ ಪರಿಕಲ್ಪನೆ ಆಗ ಮೂಡ್ತವರಿಗೆ ಇದೇ ತರ ಎಷ್ಟು ಜನರದ್ದು ಪ್ರಾಣ ಹೋಗಿರ್ಬೋದು ಅಂತ ಹೇಳಿ. ಅದೇ ದಿವಸ ಬೆಳಿಗ್ಗೆ ನನಗೆ ಒಂದು ಹೇಳಿದೆ, ಹೀಗೆ ಮಾಡುವ ಮೆಸ್ತ ಅಂತ ಹೇಳಿದೆ. ಇವ್ರದ್ದು ನಾವು 2 ಜನ ಹೋಗಿದ್ದು, ಬೈಕಲ್ಲಿ ಹೋಗಿದ್ದೇವೆ. ನಮಗೆ ಪ್ರತಿಭಟನೆ ಕೆಲವು ಕಡೆ ಅದಕ್ಕೆ ಜನ ಸೇರಿಸುವಂಥದ್ದು, ಅಲ್ಲಿ ಅಸ್ತವ್ಯಸ್ತ ಮಾಡುವಂಥದ್ದು, ಘೋಷಣೆ ಕೂಗುವಂಥದ್ದು, ಎಂತೆಂತ ಮಾಡ್ತಾರೆ. ನಾವು ಯಾವುದೋ ಎಂಥದ್ದು ಮಾಡಲಿ, ಶಾಂತ ರೀತಿಯಲ್ಲಿ ನಾವು 2 ಜನ ಹೋಗಿದ್ದು. ನಮ್ಮ ಪ್ರತಿಭಟನೆಗೆ ಅಲ್ಲಿ ಜನಗೀನ ಸೇರಿ ರಿಕ್ಷಾ ಚಾಲಕರ ಸಂಘ ಅವರು ಇವರೆಲ್ಲ ಒಳ್ಳೆ ಬೆಂಬಲ ಕೊಟ್ಟರು. ಅದು ಒಳ್ಳೆ ಒಂದು ಪ್ರತಿಫಲ ಕಾಣುತ್ತೆ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಅದರಲ್ಲಿ ನಮ್ಮ ಮಾಧ್ಯಮದವರು ಭಾರಿ ಸಹಕಾರ ಇದೆ. ಅದರಲ್ಲಿ ಅದು ಭಾರಿ ಒಂದು ಒತ್ತು ಕೊಟ್ಟು ಅದ್ರ ಬಗ್ಗೆ ಬೆಳಕೆ ಚೆಲ್ಲಿದ್ರು. ಅಂದ್ರೆ ಅಷ್ಟು ಒಂದು ಈಜುವಷ್ಟು ನೀರು ಅಲ್ಲಿ ಸಂಗ್ರಹವಾಗಿತ್ತು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಏನ್ ಸರ್ ನೀರು ಅಂತ ಹೇಳಿದ್ರೆ ಅದು ಡ್ರೈನೇಜ್ ನೀರು. ಬೇರೆ ಆದ್ರೆ ಅವರ ಇದು ಈ ಕೆಲಸ ಮಾಡುವಾಗ ಅವರ ಬಗ್ಗೆ ಯಾರು ಇಲಾಖೆಯ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರು. ಹಾಗೆ ನಾನು ಯಾಕಂತ ನಮ್ಗೆ ಆ ಹೊತ್ತಿಗೆ ನಮ್ಗೆ ಅದು ಏನು ಅಂತ ಗೊತ್ತಿಲ್ಲ. ನಮಗೆ ಒಟ್ಟರೆ ಕೆಲಸ ಆಗ್ಬೇಕು. ಅದು ಏನೇ ಇರಲಿ, ಅದು ಮತ್ತೆ ನಾವು ಬೇಕಾದ್ರೆ ಏನು ಬೇಕಾದ್ರೆ ಅದು ಅನುಭವಿಸಬಹುದು. ಅದಕ್ಕೆ ಬೇರೆ ನಮಗೆ ಹೋದಂತ ಕೆಲಸ ಆಗ್ಬೇಕು. ಹಾಗೆ ದೇವರು ಅದಕ್ಕೆ ಮತ್ತೆ ಅಧಿಕಾರಿ ಅವರು ಇದಕ್ಕೆ ಸಹಕರಿಸಿದ್ದಾರೆ ಅಂತ ನಾನು ಹೇಳ್ಬೇಕು. ಯಾಕಂದ್ರೆ ಅಲ್ಲೇ KMC ಹಾಸ್ಪಿಟಲ್ ಕೂಡ ಇದೆ. ಎಷ್ಟೋ ದಿನನಿತ್ಯ ಆಂಬುಲೆನ್ಸ್ಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಓಡಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲ, ಓಡಾಡುದಲ್ಲ ಸರ್, ಬಸ್ಸು ಎಷ್ಟು ಬರ್ತವೆ, ಎಷ್ಟು ಜನ ಉಗುಳ್ತವೆ, ಯಾವ ಕಾಯಿಲೆಯವರು ಆ ನೀರಿಗೆ ಉಗುಳಿದ್ದಾರೆ ಅದು ನನಗೆ ಮತ್ತೆ ಗೊತ್ತು. ಆ ಹೊತ್ತಿಗೆ ನನಗೆ ಗೊತ್ತಿಲ್ಲ, ಮತ್ತೆ ಗೊತ್ತು. ಆದ್ರೂ ಕೂಡ ನನಗೇನು ದೇವರು ನನಗೆ ಇಷ್ಟವರೆಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದೇನೆ, ತೊಂದರೆ ಇಲ್ಲ. ಹಾಗೆ ವಿಶ್ವೇಶ್ವರ ಈಗಾಗಲೇ ಮಾತಾಡ್ತಾ ಹೋದಾಗ ಮನೋರೋಗಿಗಳ ಒಂದು ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಉಡುಪಿಯಲ್ಲಿ ಅಂತ. ಅಂದರೆ ಅದರಲ್ಲೂ ಕೂಡ ದುಶ್ಚಟಗಳಿಂದ ದಾಸರಾಗಿ ಮನೋರೋಗಿ ಆಗುವಂಥದ್ದು, ಅಥವಾ ಇನ್ಯಾವುದೋ ಒಂದು ಲೈಂಗಿಕವಾಗಿ ದುರುಪಯೋಗ ಆಗಿ ನಂತರ ಮನೋರೋಗಿ ಆಗುವಂಥದ್ದು, ಹೀಗಷ್ಟು ಸಾಕಷ್ಟು ವಿಚಾರಗಳಲ್ಲಿ ದೌರ್ಜನ್ಯವನ್ನು ಕಂಡು ನಂತರ ಮನೋರೋಗಿ ಆಗಿರ್ತಕ್ಕಂಥ ಸಾಕಷ್ಟು ಜನರು ಈಗಾಗಲೇ ಉಡುಪಿಯಲ್ಲಿದ್ದಾರೆ. ಈ ಕುರಿತಾಗಿ ಏನು ಹೇಳ್ತೀವಿ? ನೋಡಿ, ಮನೋರೋಗ ಹೇಳುವಂಥದ್ದು ಕೆಲವರಿಗೆ ಹೆರಿಡಿಟಿಯಲ್ಲಿ ಬರ್ತದೆ, ಒಂದು ವಂಶ ಪಾರಂಪರೆಗೆ ಬಂದದ್ದು. ಕೆಲವರಿಗೆ ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ನೋವಿಂದ, ಯಾರೋ ಒಂದು ಮಾಡಿದ ತಪ್ಪಿನಿಂದ, ಎಲ್ಲಿಯೋ ಒಂದು ಆದಂತಹ ಒಂದು ತಮಾಷೆ ಇರ್ಬೋದು, ಅಥವಾ ಮರ್ಯಾದೆ ಹೋದ ಪ್ರಸಂಗ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ, ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಕೆಲವರು ಮೋಜು ಮಸ್ತಿಯಲ್ಲಿ ಇದ್ದವರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಆಗದಿರುವ ಸಮಯದಲ್ಲಿ ಎಲ್ಲ ಬರ್ತದೆ. ಸಾವಿರಾರು, ಅದು 10 ಕಾರಣಗಳಿದೆ. ಆದರೆ ನಾವು ಜನರು ಅಂತ ಎನಿಸ್ಬೇಕಂದ್ರೆ, ಒಂದನೇದಾಗಿ ಮನೋರೋಗಿಗಳ ಆಗಲಿಕ್ಕೆ ಯಾಕೆ ಹೀಗೆ ಆಗ್ತಾರೆ, ಇದರ ತೊಂದರೆ ಎಂತ ಉಂಟು, ಭವಿಷ್ಯತ್ನಲ್ಲಿ ಏನುಂಟು, ಈ ಯುವಕ ಮತ್ತು ಯುವತಿಯರಿಗೆ ಇದರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡಬೇಕು, ಜಾಗೃತಿಯನ್ನು ಕೊಡಬೇಕು, ಬದುಕಿನಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಕೊಡಬೇಕು. ಹೆಚ್ಚಾಗಿ ಇವತ್ತು ಡ್ರಗ್ ಎಡಿಟ್ ಆದವರು ಕೂಡ ಮನೋರೋಗಿಗಳಾಗಿದ್ದಾರೆ, ತೊಂದರೆಗೆ ಸಿಕ್ಕಿದ್ದಾರೆ, ಕೆಲವರು ಕಳ್ಳತನ ಮಾಡಿದ್ದಾರೆ, ಏನೇನೋ ಸಾವಿರ ಕಾರಣ ಉಂಟು. ಮತ್ತೆ ಒಂದೆಂತಂದ್ರೆ ರಸ್ತೆಗೆ ಬಿದ್ದ ಮನೋರೋಗಿಗಳಿಗೆ ಅದೆಷ್ಟೋ ಜನ ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಲವ್ ಫೇಲ್ಯೂರ್ ಇರ್ಬೋದು, ಅವರಿಗೆ ಆ ಸಂದರ್ಭಕ್ಕೆ ಹೋದ ಕೂಡಲೇ ಅವರಿಗೆ ಬೇಕಾಗುವಂಥ ಸಾಂತ್ವನ, ಚಿಕಿತ್ಸೆ, ಆಪ್ತ ಸಮಾಲೋಚನೆಯನ್ನು ಎಲ್ಲವನ್ನು ಮಾಡುವುದರ ಜೊತೆಗೆ ಅವರನ್ನು ಖಂಡಿತ ಮುಖ್ಯವಾಹಿನಿಗೆ ತರ್ಬೋದು. 80% ಮನೋರೋಗಿಗಳನ್ನು ಮುಖ್ಯವಾಹಿನಿಗೆ ತರ್ಬೋದು. ಯಾಕಂದ್ರೆ ನಾನೀಗ ಇತ್ತೀಚೆಗೆ ನಾನು 2 ವರ್ಷದಲ್ಲಿ ಒಂದು 160-170 ಮಹಿಳೆಯರು, ಮಕ್ಕಳನ್ನು ನಾನು ಮತ್ತು ಹಿರಿಯರನ್ನು
ಬೇರೆ ಬೇರೆ ಕಡೆಯಲ್ಲಿ ರಕ್ಷಣೆ ಮಾಡಿದುಂಟು. ಅದರಲ್ಲಿ ಬಹಳಷ್ಟು ಜನ ಮುಖ್ಯವಾಹಿನಿಗೆ ಬಂದರು. ಹಾಗಾಗಿ ಮುಖ್ಯವಾಹಿನಿಗೆ ಬರಲಿಲ್ಲ ಯಾಕೆಂದರೆ ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲದೆ ಇರೋದು, ಎಲ್ಲಿಯೋ ಒಂದು ದೌರ್ಜನ್ಯಕ್ಕೊಳಗಾಗೋದು, ಎಲ್ಲಿಯೋ ಒಂದು ನಿರ್ಲಕ್ಷ್ಯಕ್ಕೊಳಗಾದದ್ದು, ಇಂಥೆಲ್ಲ ಕಾರಣಗಳಿಂದ ಅವರು ಮನೋರೋಗಿಗಳಾಗಿ ತೊಂದರೆಗಳು ಅನುಭವಿಸಿ ಸಮಾಜದಲ್ಲಿ ಬೇರೆ ಬೇರೆ ಕಡೆ ಬೀದಿಯಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಒಂದು ಸುಸೈಡಿಗೆ ಹೋದದ್ದು, ಬೇರೆ ಬೇರೆ ವಿಕೃತವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋದದ್ದು. ಯಾಕಂದ್ರೆ ನಿಜವಾದ ಅವರಿಗೆ ಬರುವಂಥ ಸಲಹೆ ಸೂಚನೆ ಒಂದು ವೈದ್ಯಕೀಯ ಚಿಕಿತ್ಸೆ ಸಿಕ್ಕಿದ್ರೆ ಅವ್ರು ಅಂಥದ್ದು ಆಗೋದಿಲ್ಲ. ಇವತ್ತು ಹೋದ ವಾರದ ಒಂದು 15 ದಿವಸ ಮೊದಲೊಬ್ಬರು ಮನೋರೋಗಿಯೊಬ್ಬರು ಇದ್ದರು. ನಿಜವಾಗಿ ಅವನಿಗೆ ಕೂಡ ತಾಯಿ ತೀರಿ ಹೋದ ಮೇಲೆ ಅವರು ಆ ರೀತಿಯ ಒಂದು ವ್ಯವಸ್ಥೆಗೆ ಬಂದಿದ್ದಾರೆ. ಎಲ್ಲಿಯೋ ಒಂದು ಕಲ್ಲು ಹೊಡೆದ ಕೂಡಲೇ ಮನೋರೋಗಿಗಳಿಂದ ನಾವು ಅವರಿಂದ ಆಗುವ ಅನಾಹುತವನ್ನು ತಪ್ಪಿಸಲಿಕ್ಕೆ ನಾವು ಅವರನ್ನು ದಂಡನೆ ಮಾಡಬೇಕಾಗ್ತದೆ. ದಂಡನೆ ಮಾಡೋದು ನಮ್ಮ ಉದ್ದೇಶ ಆಗಿರಬಾರ್ದು. ಕೈಕಾಲು ಕಟ್ಟಿಯಾಗಿ ರಸ್ತೆಯಲ್ಲಿ ಬಿಸಾಡಿ ಹೋದರು. ಎಷ್ಟೋ ಪ್ರಕರಣ ಆಯಿತು. ಮಲ್ಪೆಯಲ್ಲಿ ಒಬ್ಬ ಇದ್ದ, ಅವರನ್ನೆಲ್ಲ ನಾವು ಮುಖ್ಯವಾಹಿನಿಗೆ ತರುವಾಗ ನಮಗೆ ನಿಜವಾಗಿ ಬಹಳಷ್ಟು ರಿಸ್ಕ್ ಇತ್ತು. ಮಲ್ಪೆ ಅವ ನನಗೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದ, ಹಿರಿಯಡ್ಕದವಳು ನಮಗೆ ಕಚ್ಚಿದ್ಲು, ನಾನಾ ರೀತಿ ಹಲ್ಲೆ ಆಗಿತ್ತು. ಆದರೆ ಆ ರೀತಿ ಮಾಡಿ ಒಂದು ಹೋರಾಟ ಮಾಡಿದ ಮೇಲೆ ಅವರು ಮುಖ್ಯವಾಹಿನಿಗೆ ಬಂದರು. ಈಗ ಅಂದರೆ ಒಳ್ಳೆ ರಿಸಲ್ಟ್ ಬಂದಿದೆ. ಯಾಕಂದರೆ ಇದು ಎಲ್ಲಿಯೋ ಒಂದು ಆಗುವ ದುರಂತವನ್ನು ನಾವು ತಪ್ಪಿಸಬೇಕು. ಈಗ ಅಲ್ಲಿ ಹೇಗೆ ಮೊನ್ನೆ ಒಬ್ಬ ಬಾಂಬ್ ಹಾಕಿದ್ನ, ಎಲ್ಲಿ ಯಾರ ಪ್ರಾಣ ತೆಗೆದ್ನ, ಕಾರ್ಕಳದಲ್ಲಿ ಒಬ್ಬ ಮನೋರೋಗಿ ಒಂದು ಮಗುವನ್ನು ಕೊಂದ. ದುರಂತ ಆಗ್ತದೆ. ಈ ದುರಂತದ ಬಗ್ಗೆ ಆಗದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ಇಲಾಖೆಯೂ ಸಹಕರಿಸಬೇಕು, ಸಂಬಂಧಪಟ್ಟವರು ಸಹಕರಿಸಬೇಕು, ಸಮಾಜವೂ ಸಹಕರಿಸಬೇಕು. ಎಷ್ಟೋ ಕಡೆ ಬುದ್ಧಿಮಾಂದ್ಯ ಮನೋರೋಗಿಗಳನ್ನು ತಮಾಷೆಗೆ ಉಪಯೋಗ ಮಾಡೋದುಂಟು. ಕೆಲವು ಮನೋರೋಗಿಗಳನ್ನು ಅದನ್ನು ನಲ್ಲಿ ಕೇಳೋದು, ಅವರಿಗೆ ಹಿಂಸೆ ಕೊಡೋದು, ಅವರ ಡ್ರೆಸ್ಸನ್ನು ತೆಗೆಯೋದು, ಅಥವಾ ಕೆಲವೊಂದು ಬುದ್ಧಿಮಾಂದ್ಯ ಯುವತಿಯರನ್ನು ದುರುಪಯೋಗ ಮಾಡೋದು, ಅದು ಬಹಳಷ್ಟು ನೋಡಿದ್ದೇವೆ ನಾವು. ಇದಕ್ಕಾಗಿ ನಾವು ಆದಷ್ಟು ಅಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಪೂರಕವಾದ ವ್ಯವಸ್ಥೆ ಇಲ್ಲ. ಉಡುಪಿ ಇಡೀ ಜಿಲ್ಲೆಯಲ್ಲಿ ಅಂತಹ ಒಂದು ಮಹಿಳೆಯರು, ಗಂಡಸರು ಬಿಡಿ, ಮಹಿಳೆಯರು, ಯುವತಿಯರು, ಮಕ್ಕಳು ಸಿಕ್ಕಿದ್ರೆ ಹಾಕಲಿಕ್ಕೆ ವ್ಯವಸ್ಥೆ ಇಲ್ಲ. ನಾವು ಖಾಸಗಿ ಆಶ್ರಮ, ಖಾಸಗಿ ಆಸ್ಪತ್ರೆ ನೋಡಬೇಕು ಬಿಟ್ಟರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೆಲ್ಲಿಲ್ಲ. ಜೀವರಕ್ಷಕ ಔಷಧ ಮನೋರೋಗಿಗಳಿಗೆ ಇವತ್ತಿಗೂ ಇಲ್ಲ. ನಮ್ಮ ಜಿಲ್ಲೆಯಾಗಿ 22 ವರ್ಷ ಆಯಿತು, ನಾವು ಸ್ವಾತಂತ್ರ್ಯ ಸಿಕ್ಕಿ 73-74 ವರ್ಷ ಆಯಿತು. ಮನೋರೋಗಿಗಳನ್ನು ರಕ್ಷಣೆ ಮಾಡುವಂಥ ಒಂದು ಸೌಲಭ್ಯ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ. ಏನೇನೋ ದುರಂತ ಆಗ್ತಾ ಇದೆ. ಎಲ್ಲೆಲ್ಲಿ ಮತ್ತೆ ರೈಲು ಬರಲಿಕ್ಕೆ ಶುರುವಾದ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಅಂತಂದರೆ ಒಬ್ಬ ಮನೋರೋಗಿ ಬಂದಂತಂದರೆ ಈ ಊರಿಂದ ಇನ್ನೊಂದು ಊರಿಗೆ ದಾಟಿಸಿ ಬಿಡ್ತಾರೆ. ಅದು ಕೂಡ ಗಂಡದ ಕೆಲಸ ಮಾಡಬಾರ್ದು. ಯಾಕಂದರೆ ಎಲ್ಲಿಯೂ ಯಾರಿಗೂ ಒಂದು ದುರಂತ ಆಗ್ಬೋದು. ಈ ಎಲ್ಲ ಕಾರಣಗಳಿಂದ ಸಮಾಜದಲ್ಲಿ ಅಂಥವರನ್ನು ರಕ್ಷಣೆ ಮಾಡುವ ಕೆಲಸ ಆಗಬೇಕು. ಬಹಳ ಇವತ್ತು ಅದು ಮುಖ್ಯವಾಗಿ ಯುವತಿಯರು. ನಾವು ಇವತ್ತು ಒಂದು ಯುವತಿಯನ್ನು ಈ ದಿನ ಆ ಯುವತಿ ಹೇಳಿ ನನ್ನ ಮನೆಗೆ ಹೋಗ್ಬೇಕಂತ ರಾಜ್ಯ ನಿಲಯದಲ್ಲಿದ್ದರು. ನಾವು ಇವತ್ತು ಮನೆಯಲ್ಲಿ ತಂದೆಯನ್ನು ಮಾತಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಿತ್ತು. ಹಾಗೆ ಕೂಡ ಮನೋರೋಗಿಯಾಗಿ ಎಲ್ಲೂ ದಾರಿಗೆ ಬಿದ್ದು ನಿರ್ಲಕ್ಷ್ಯಕ್ಕಾಗಿ ಎಲ್ಲಿಯೋ ಒಂದು ಕಾರಣ, ಯಾವುದೋ ಒಂದು ಕಾರಣ ಇವತ್ತು ಅವರನ್ನು ಮನೋರೋಗಿಯನ್ನಾಗಿ ಮಾಡಿದೆ. ಇವತ್ತು ಎಷ್ಟೋ ಜನ ಸಂಪನ್ಮೂಲ ವ್ಯಕ್ತಿಗಳು ಕೂಡ ದಾರಿದ್ರ್ಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಒಂದು ದಿವಸ ನನಗೊಂದು ಅಸಹಾಯಕ ಮಹಿಳೆ ಒಬ್ಬರು ಸಿಕ್ಕಿದ್ರು. ಅವಳು ಲಾಸ್ಟಿಗೆ ಅವಳಿಗೆ ಸಾಂತ್ವನ ಆಗಿ ಮಹಿಳಾ ಸಹಾಯವಾಣಿಯಲ್ಲೆಲ್ಲ ಸಾಂತ್ವನ ಕೊಟ್ಟು ಎಲ್ಲ ಆಗುವತ್ತಿ ಒಂದು ದಿವಸ ಅವಳು ಹೇಳ್ತಾಳೆ, ನಾನು ಒಬ್ಬ ವ್ಯಕ್ತಿ ಹತ್ರ ನಾನೊಂದು ಸಹಾಯಕ್ಕೆ ಹೋಗಿದ್ದೆ. ಸಹಾಯಕ್ಕೆ ಹೋಗುವ ಸಮಯದಲ್ಲಿ ಆ ವ್ಯಕ್ತಿ ಇವತ್ತಿಗೂ ಕೂಡ ಉಡುಪಿಯಲ್ಲಿ ಬಹಳ ದೊಡ್ಡ ಸಂಪನ್ಮೂಲ ವ್ಯಕ್ತಿ, ಬಹಳ ದೊಡ್ಡ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾನು ಮಾಡ್ತೇನೆ ಎಲ್ಲ ಹೇಳಿದ್ರಂತೆ. ಹೇಳಿ ಒಂದು ದಿವಸ ಅದರ ಬಗ್ಗೆ ಎಲ್ಲ ರೆಕಾರ್ಡ್ ಮಾಡಬೇಕು, ಬರೀಬೇಕು. ಆದಿತ್ಯವಾರ ಸಂಜೆ 5 ಗಂಟೆ ಹೊತ್ತಿಗೆ ನನ್ನ ಆಫೀಸ್ಗೆ ಬಾ ಹೇಳಿದ್ರಂತೆ. ಇವತ್ತು ಉಡುಪಿಯ ಪ್ರತಿಷ್ಠಿತ ವ್ಯಕ್ತಿ ಆ ಜನ. ನನಗೆ ನಿನ್ನೆ ಕೇಳಿ ಶಾಕ್ ಆಯಿತು. 5 ಗಂಟೆಗೆ ಬಾ ಅಂತ ಹೇಳುವ ಹೊತ್ತಿಗೆ ಇವಳು ಅದನ್ನು ಹೀಗೆ ಮಾತಾಡ್ತಿರೋ ಅವರ ಫ್ರೆಂಡ್ ಹತ್ರ ಹೇಳಿದ್ರಂತೆ. ಹಾಗಾದ್ರೆ ನೀನು ಒಬ್ಬಳೇ ಹೋಗುದು ಬೇಡ, ನಾನು ಬರ್ತೇನೆ ಹೇಳಿದ್ರಂತೆ. ಇವ ಫ್ರೆಂಡನ್ನು ಕರ್ಕೊಂಡು ಹೋಗುವಾಗ ಇವರು ಫೋನ್ ಮಾಡಿದ್ರಂತೆ, ನಾನು ನಿಮ್ಮ ಆಫೀಸ್ ಹತ್ರ ಬಂದಿದ್ದೇನೆ ಅಂತ. ಹೌದೌದು, ನಾನೀಗ ಬರ್ತೇನೆ ಅಂತ ಹೇಳಿದ್ರಂತೆ. ಮತ್ತೆ ಪುನಃ ಫೋನ್ ಮಾಡಿ, ನಿನಗೆ ಒಬ್ಬಳೇ ನಿಲ್ಲಿಗೆ ಇದು ಮಾಡಿ, ಜನ ಸಂಡೆ ಅಲ್ವಾ, ಜನ ಯಾರು ಇದ್ದಲ್ಲಿ ನಾನು ನನ್ನ ಫ್ರೆಂಡ್ ಕರ್ಕೊಂಡು ಬಂದಿದ್ದೆ. ಫ್ರೆಂಡ್ ಕರ್ಕೊಂಡು ಬಂದಿದ್ಯಾ? ಹಾಗಾದ್ರೆ ನೋಡು, ಇವತ್ತು ನಾನು ಬರುವುದಿಲ್ಲ, ನಾಳೆ ನೋಡು ಹೇಳಿದ್ರಂತೆ. ಇದ್ರ ಉದ್ದೇಶ ಎಂತದ್ದು? ನಮ್ಮಲ್ಲಿ ಎಂತ ಉದ್ದೇಶ ಇಲ್ಲಿ ಎಂತ ಗೊತ್ತ, ಸಂಪನ್ಮೂಲ ವ್ಯಕ್ತಿಗಳು ಅಂತ ತೋರಿಸಿಕೊಂಡವರು, ವೇದಿಕೆಯಲ್ಲಿ ತೋರಿಬವರು, ಅವರು ಎಲ್ಲರೂ ಒಳ್ಳೆಯವರಲ್ಲ. ಆದರೆ ಬಹಳಷ್ಟು ಜನ ಒಳ್ಳೆಯವರಿದ್ದಾರೆ. ಆದರೆ ಹಾಳು ಕೆಲಸ ಮಾಡುವವರು, ಒಳ್ಳೆಯವರೆಂದು ಎಣಿಸಿಕೊಂಡವರೇ ಹಾಳು ಕೆಲಸ ಮಾಡೋದು, ಅದು ಒಂದು ನಮ್ಮ ಬಹಳಷ್ಟು ದೊಡ್ಡ ದುರಂತ. ಇವತ್ತು ಸಮಾಜದಲ್ಲಿ ಮೊದಲು ವಿದ್ಯೆ ಇಲ್ಲದೆ ಉಂಟಲ್ಲ, ಸಮಾಜ ಬದುಕಿದೆ. ಇವತ್ತು ವಿದ್ಯೆ ಇದ್ದು ಇಷ್ಟು ದುರಂತಕ್ಕೆ ಕಾರಣವಾಗುವುದು. ವಿದ್ಯೆ ಕಲಿತ ಇಂಜಿನಿಯರ್ ಬಾಂಬ್ ಆಗ್ತಾನೆ, ವೈದ್ಯ ಕಲಿತ ವೈದ್ಯನಿಗೆ ಮಾನವೀಯತೆ ಇಲ್ಲ, ಇನ್ನೊಬ್ಬ ಬಹಳಷ್ಟು ವಿದ್ಯಾವಂತರಾದವರು ಭ್ರಷ್ಟಾಚಾರ ಆಗ್ತಾ ಇದ್ದಾರೆ. ಹಾಗಾದರೆ IAS IPS ಆಫೀಸರ್ಗಳು, ನ್ಯಾಯವಾದಿಗಳು, ಕಂದಾಯ ಅಧಿಕಾರಿಗಳು ತಪ್ಪು ಮಾಡ್ತಾರಂತಾದರೆ ಉನ್ನತ ಹುದ್ದೆಗೆ ಹೋದವರು, ಹಾಗಾದರೆ ನಮ್ಮ ವಿದ್ಯೆಯಲ್ಲಿ ಎಲ್ಲಿ ಕೊರತೆ ಆಯಿತು? ವಿದ್ಯೆಯಲ್ಲಿ ಸಂಸ್ಕೃತಿ ಇರಲಿಲ್ವಾ? ಎಲ್ಲ ತಪ್ಪಾಯ್ತು ಅಂತ ಆಯ್ತಲ್ಲ. ಬೇಕಾದಂತಹ ಒಂದು ಸಮಾಜಕ್ಕೆ, ದೇಶಕ್ಕಾಗಿ ಹೋರಾಡುವಂತಹ, ದೇಶಭಕ್ತಿಯನ್ನು, ಸಮಾಜ ಭಕ್ತಿಯನ್ನು ಕೊಡುವಂತಹ ವಿದ್ಯೆ ಇಲ್ಲ. ಸ್ವಾರ್ಥ ಜಾಸ್ತಿ ಆಯಿತು, ಆಡಂಬರ ಜಾಸ್ತಿ ಆಯಿತು, ಆಸೆ ಅಲ್ಲ ಅತ್ಯಾಸೆ ಜಾಸ್ತಿ ಆಯಿತು, ಸುಖ ಅಲ್ಲ ವಿಪರೀತ ಸುಖ ಎಲ್ರಿಗೂ ಬೇಕಾದ್ರೆ ವಿಪರೀತ ಸುಖ, ಅಹಂಕಾರ, ದುರಹಂಕಾರ ಬಂದುಕೊಂಡು ಸಮಾಜ ಹಾಳಾಗ್ತಾ ಉಂಟು. ಇದರಿಂದ ನಮ್ಮ ಯುವಕರನ್ನು ಪಾರು ಮಾಡುವ ಕೆಲಸ ಆಗಬೇಕು.
ಅದನ್ನು ಹೇಗೆ ಮಾಡಬೇಕಂದ್ರೆ ನಾವು ಇನ್ನಾದರೂ ನಾವು ಕಣ್ಣು ತೆರೆಯುವ ಕೆಲಸ ಮಾಡಬೇಕು. ಇವತ್ತು ನೋಡಿ, ಮೊದಲು ವಿದ್ಯೆ ಅಂದರೆ ಅದೊಂದು ದಾನ. ಇವತ್ತು ವಿದ್ಯಾಲಯ ಅಂದರೆ ಹಣ ಮಾಡುವಂತಹ ಒಂದು ಕಾರ್ಖಾನೆ. ಎಲ್ಲ ಕಡೆಯಲ್ಲೂ ಅಷ್ಟು ವಿದ್ಯಾಲಯದಲ್ಲೂ ಕಾರ್ಖಾನೆ, ದೇವಾಲಯವೂ ಹಣ ಮಾಡುವ ಕಾರ್ಖಾನೆ, ಧಾರ್ಮಿಕ ಸಂಸ್ಥೆಗಳು ಹಣ ಮಾಡುವ ಕಾರ್ಖಾನೆ, ಎಲ್ಲವೂ ಕೂಡ ಕಮರ್ಷಿಯಲ್ ಆಗಿ ಹೋಗಿದೆ. ಇದು ದುರಂತ. ಮೊದಲು ಎಲ್ಲ ತ್ಯಾಗ ಮಾಡಿದವರು ಎಷ್ಟು ಜನ ಇದ್ದರು? ದೇಶಕ್ಕಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಿದವರಿಲ್ವಾ? ನಮ್ಮ ಸೈನಿಕರು ಬಲಿದಾನ ಆಗ್ತಾನೆ ಇದ್ದಾರೆ. ಇದರ ಬಗ್ಗೆ ನಾವು ಅವರ ಬಗ್ಗೆ ಒಂದು ಗೌರವ, ಹೋರಾಟ ಮಾಡಿದವರ ಬಗ್ಗೆ ಗೌರವ, ದೇಶಭಕ್ತಿ, ಸಮಾಜದ ಭಕ್ತಿ, ಸ್ತ್ರೀಯರ ಬಗ್ಗೆ ವಿಶೇಷ ಗೌರವ, ಮಕ್ಕಳ ಬಗ್ಗೆ ವಿಶೇಷ ಗೌರವ. ಇವತ್ತು ಎಲ್ಲಿ ಅಸಹಾಯಕ ಮಹಿಳೆ ಇದ್ದಾಳೆ 90% ಅವರನ್ನು ಮಿಸ್ಯೂಸ್ ಮಾಡಲಿಕ್ಕೆ ನೋಡ್ತಾರೆ. ಇವತ್ತೆಲ್ಲ ನಾವು ಕತೆ ನೋಡೋದಕ್ಕೆ ಗೊತ್ತಾಗ್ತದೆ. ಇದೆಲ್ಲ ದುರಂತಗಳನ್ನು ಪಾಸ್ ಮಾಡಿ ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ಸಮಾಜದ ನಮ್ದು ಸತ್ತು ಹೋಗ್ಲಿ, ಇನ್ನು ಬರುವ ಮಕ್ಕಳನ್ನಾದರೂ ಒಳ್ಳೆ ರೀತಿಯಲ್ಲಿ ನಾವು ಚಿಗುರಿಸುವಂಥ ಕೆಲಸ ಮಾಡಬೇಕು. ಅವರಿಗೆ ದುರಂತಕ್ಕೆ ಹೋಗದಾಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜದ ಒಂದು ಜೀವನದಲ್ಲಿ ದುರಂತ ಬರ್ತದೆ. ಬಂದಂಥ ದುರಂತವನ್ನು ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು, ದುರಂತಕ್ಕೆ ನಾವು ಕಾರಣ ಆಗಬಾರ್ದು. ಬರುವ ದುರಂತವನ್ನು ನಾವು ಎದುರಿಸುವ ಶಕ್ತಿಯನ್ನು ನಮ್ಮ ಯುವಕ ಯುವತಿಯರಿಗೆ ಕೊಡಬೇಕು. ನಾವು ಆಡಂಬರವನ್ನು ಕೊಡೋದು, ಸಾಮಾಜಿಕ ಜಾಲತಾಣದಲ್ಲಿ ಅಹಂಕಾರದ ಮಾತುಗಳನ್ನು ಹಾಕುವುದು ಬದಲು ನಾವು ಕಲ್ತಂಥದ್ದು. ಈಗ ನೋಡಿ, ಡಾಕ್ಟರ್ ಜಿ ಶಂಕರ್ ಅವರು ಒಂದಷ್ಟು ಆರೋಗ್ಯ ಸೇವೆ ಕೊಟ್ಟರು, ಒಂದಷ್ಟು ಶಾಲೆ ಕೊಟ್ಟರು ಸಮಾಜಕ್ಕೆ. ನಮ್ಮಿಂದ ಅವರು ಮಾಡಿದದ್ದು ಮಾಡ್ಲಿಕ್ಕೆ ಆಗುದಿಲ್ಲ, ಆದರೆ ಅವರು ನಡೆದ ದಾರಿಯಲ್ಲಿ ನಾವು ಹೋಗ್ಬೋದು. ಅವರು ಶಾಲೆ ಕೊಟ್ಟರಲ್ಲ, ನಾವು ಕಲಿತ ವಿದ್ಯೆಯನ್ನು 4 ಮಕ್ಕಳಿಗೆ ಕೊಡ್ಬೋದಲ್ಲ. ನಮ್ಮಿಂದ ಶಾಲೆ ಕಟ್ಟಿಕೊಡ್ಲಿಕ್ಕೆ ಸಮಾಜಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ನಾವು ಕಲಿತ ವಿದ್ಯೆಯನ್ನು 4 ಮಕ್ಕಳಿಗೆ ಕೊಡ್ಬೋದು. ಒಳ್ಳೆ ವ್ಯಕ್ತಿಗಳು ಮಾಡಿದ ದಾರಿಯಲ್ಲಿ ಹೋಗ್ಬೋದು. ನಮ್ಮ ಅಬ್ದುಲ್ ಕಲಾಂ ನಮ್ಮ ಹತ್ರ ಆಗ್ಲಿಕ್ಕಿಲ್ಲ, ಅಬ್ದುಲ್ ಕಲಾಂ ನಡೆದ ದಾರಿಯಲ್ಲಿ ನಾವು ಹೋಗ್ಬೋದು. ಗಾಂಧೀಜಿ ನಡೆದ ದಾರಿಯಲ್ಲಿ ನಾವು ಹೋಗ್ಬೋದು. ರಾಣಿ ಹಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಹೊಲಕ್ಕೆ ಹೋದ ದಾರಿಯಲ್ಲಿ ನಾವು ಹೋಗ್ಬೋದು. ಸತ್ಯ ಧರ್ಮದ ನ್ಯಾಯದಲ್ಲಿ ಹೋಗ್ಬೋದು. ಅವರ ಹಾಗೆ ಆಗ್ಲಿಕ್ಕೆ ಆಗದಿದ್ರು ಅವರ ದಾರಿಯಲ್ಲಾದ್ರೂ ಹೋಗ್ಬೋದಲ್ಲ. ಆ ಕೆಲಸವನ್ನು ನಾವು ಮಾಡಬೇಕು. ಅಂಥವರ ವಿಷಯವನ್ನು ನಾವು ಮಕ್ಕಳಿಗೆ ಇವತ್ತು ಕೊಡುವಂತಹದ್ದು, ಒಂದು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥದ್ದು, ಅವರ ಚರಿತ್ರೆಯನ್ನು ಹೇಳುವಂಥ ಕೆಲಸ ಮಾಡಬೇಕು. ನಾವು ಇವತ್ತು ಯಾರೋ ಲಾಟ್ ಬೋಟು, ಯಾರೋ ಒಂದು ಹೀರೋಗಳು ಹೀರೋಯಿನ್ ಹೇಳ್ಕೊಂಡು ಅವರ ಹೆಸರಿನಲ್ಲಿ ಮಕ್ಕಳಿಗೆ ಕೊಡ್ಕೊಂಡು ಧಾರಾವಾಹಿ ನೋಡ್ಕೊಳ್ತಾ ತಪ್ಪು, ನಾವು ಹೇಗೆ ಸುಳ್ಳು ಹೇಳಬೇಕು, ಯಾವಾಗ ಲಪಡ ಮಾಡಬೇಕು, ಅದನ್ನೆಲ್ಲ ನಾವು ಮಕ್ಕಳಿಗೆ ಬಿಂಬಿಸ್ತಾ ಇದ್ದೇವೆ. ಇದರಿಂದ ದೂರ ಆಗಬೇಕು. ಖಂಡಿತ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ವಿಶ್ವ ಶೆಟ್ಟಿ ಅವರು ಹೇಳಿದ್ರು. ಕೊನೆಯದಾಗಿ 2 ಮಾತುಗಳನ್ನು ಏನು ಹೇಳ್ತೀರಿ ಸರ್? ಏನಂತ ಹೇಳಿದರೆ, ಈಗ ಈ ವಿಷಣ್ಣ ಹೇಳಿದ ವಿಷಯಕ್ಕೆ ನೋಡಿದರೆ ನಮ್ಮ ಈ ವಿದ್ಯೆಯಲ್ಲಿ ಎಲ್ಲೋ ಒಂದು ದೋಷ ಕಾಣ್ತಾ ಇದೆ ಅಂತ ಹೇಳಿದರೆ, ಈಗ ಪಾಠ ಪ್ರವಚನದ ಪ್ರಕ್ರಿಯೆಯಲ್ಲಿ ಎಲ್ಲೋ ದೋಷ ಕಾಣ್ತಾ ಉಂಟು. ಈಗ ಸಂಸ್ಕಾರ ನಮ್ಮ ಮನೆಯಿಂದ ಬರಬೇಕು ಮತ್ತು ಶಾಲೆಯಿಂದ ಬರಬೇಕಾಗ್ತದೆ, ಅಲ್ಲಿ ಇದು ದೋಷ ಕಾಣ್ತಾ ಉಂಟು. ಅಲ್ಲೊಂದು ಮಕ್ಕಳನ್ನು ಸರಿ ಒಂದು ಹದಕ್ಕೆ ತರುವಂಥದ್ದು, ಅವರಿಗೊಂದು ಸಮಾಜಕ್ಕೆ ಮುಖ್ಯವಾಹಿನಿಗೆ ಬರುವಂಥ ಒಂದು ಪಾಠ ಪ್ರವಚನಗಳಾಗ್ತಾ ಇಲ್ಲ. ಮತ್ತು ಮುಖ್ಯವಾಗಿ ಈ ಮಕ್ಕಳಲ್ಲಿ ಓದುವ ಹಸಿವು ಕಡಿಮೆ ಆಗಿದೆ. ಓದುವ ಹಸಿವು ಕಡಿಮೆಯಾಗಿ ಜ್ಞಾನದ ವಿಕಾಸ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮಕ್ಕಳು ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ. ಈಗ ನೋಡಿ ಸರ್, ಮಕ್ಕಳು ಮನೆಯಿಂದ ಹೋಗುವಾಗಲೇ ಸಮವಸ್ತ್ರದಲ್ಲಿ ಹೊರಗೆ ಬರ್ತಾರೆ. ಅವರ ಬ್ಯಾಗಲ್ಲಿ ಮತ್ತೊಂದು ಜೋಡಿ ಬಟ್ಟೆ ಇರ್ತದೆ. ಎಲ್ಲೋ ಒಂದ್ ಕಡೆಯಲ್ಲಿ ಶೌಚಾಲಯ ಮಾಡಿಕೊಂಡು ನೀವು ಸಂಜೆ ಹೊತ್ತಲ್ಲಿ ಇಲ್ಲಿ ಇರ್ತಾರೆ, ಎಲ್ಲಿ ಬಜರಂಗ ಪಾರ್ಕ್ ಅಲ್ಲೋ ನಮ್ಮ ಬೀಚಲ್ಲೋ ಇರ್ತಾರೆ. ಹೌದು, ಮಣ್ಣ ಪಂಡಲ ಎಂತದೋ ಇದೆಲ್ಲ ಸರ್, ಅಲ್ಲೆಲ್ಲ ಇರ್ತಾರೆ. ಹೋಗುವಾಗ ಸಮವಸ್ತ್ರದಲ್ಲಿ ಮನೆಗೆ ಸೇರ್ತಾರೆ. ಮನೆಯಲ್ಲಿ ಏನು ಮಾಡ್ದ, ಮಗ ಶಾಲೆಗೆ ಹೋಗಿದ್ದಾನೆ, ಮಗಳು ಶಾಲೆಗೆ ಹೋಗಿದ್ದಾಳೆ ಅಂತೇಳಿ. ಇದೆಲ್ಲ ಶಿಕ್ಷಣ ದೋಷದಲ್ಲಿ ಏನು ಬರ್ತಾ ಇದೆ. ಅಲ್ಲಿ ಸ್ವಲ್ಪ ಶಿಕ್ಷಕರು ಹೆತ್ತವರು ಸ್ವಲ್ಪ ನಿಗಾಯಿಸಬೇಕು. ನಿತ್ಯಾನಂದ ಒಳಕಾಡು ಅವರೇ, ಕೊನೆಯದಾಗಿ 1-2 ಮಾತುಗಳನ್ನು. ಈಗಾಗಲೇ ಇವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು, ನೀವು ಕೂಡ ಹೇಳಿದ್ರಿ. ಕೊನೆಯದಾಗಿ 2 ಮಾತು. ಇದಕ್ಕೆಲ್ಲ ಮನೆಯವರು ಕೂಡ ಜವಾಬ್ದಾರಿ ಇರ್ತಾರೆ. ಯಾಕಂತ ಹೇಳಿದ್ರೆ, ಸಣ್ಣ ಮಾತಲ್ಲಿ ಹೇಳ್ತೇನೆ, ಇವತ್ತು ಮಧ್ಯಾಹ್ನ 11:30 ಗಂಟೆಗೆ ಒಂದು 10ನೇ ಕ್ಲಾಸಿನ ಹುಡುಗಿ ಗೋಕರ್ಣದಿಂದ ಉಡುಪಿಗೆ ಬಂದಿದ್ರು. 10ನೇ ಕ್ಲಾಸು ಅಂದರೆ ಅವರ ಒಂದು ವೈಯಕ್ತಿಕ ಏನೋ ಇರ್ಬೋದು. ಆ ಮನೆಯಿಂದ ಅವಳು ಹೇಳ್ತಾರೆ, ನಾನು ಆಶ್ರಮಕ್ಕೆ ಅದಕ್ಕೆ ಹಾಸ್ಟೆಲಿಗೆ ಹೋಗುದಿಲ್ಲ, ನನಗೆ ಅಲ್ಲಿ ರ್ಯಾಗಿಂಗ್ ಮಾಡ್ತಾರೆ, ನಾನು ಇಲ್ಲೇ ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಹಠ. ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಒಟ್ಟಾದರು. ನನಗೆ ಕರೆ ಬಂತು, ನಾನು ಹೋದೆ. ಹೋಗುವಾಗ ಪರಿಸ್ಥಿತಿ ಈ ರೀತಿ ಇತ್ತು. ಗೋಕರ್ಣದಿಂದ ಅವಳು ಮೈಸೂರಿಗೆ ಅವಳು ಎಜುಕೇಶನ್ಗೆ ಹೋಗೋಳು. ಅದೇ ಮನೆಯವರಿಗೆ, ಅವಳಿಗೆ ಪರಿಸ್ಥಿತಿ ಮನೆಯವರಿಗೆ ಗೊತ್ತುಂಟು ಅವಳು ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅಂತೇಳಿ. ಮನೆಯವರಿಗೆ ಅವಳನ್ನು ಇವತ್ತು ಬೇಡ, ನೀನು 2 ಬಿಟ್ಟು ಹೋಗುವುದು ಅಂತ ಹೇಳ್ಬೋದಿತ್ತಲ್ಲ, ಅವ್ರು ಹೋಗಲಿಲ್ಲ. ಅವ್ರು ನೀನು ಹೋಗು ಅಂತ ಹಠ ಮಾಡಿ ಕಳಿಸಿದ್ದಾರೆ. ಮತ್ತೆ ನಾನು ಮಹಿಳಾ ಠಾಣೆಗೆ ಇದಕ್ಕೆ ಕರೆ ಮಾಡಿ ಅವರು ಬಂದು ಅವರ ಹತ್ರ ಸ್ವಲ್ಪ ವಿಚಾರವನ್ನು ಮಾತಾಡಿದ್ವಿ, ಮನೆಯವರ ಹತ್ರ ಮಾತಾಡಿದ್ವಿ. ಮತ್ತೆ ಅವರು ಉಡುಪಿಯಲ್ಲಿ ಯಾರಾவது ಭಟ್ರಿದ್ದರೆ ಅವರನ್ನು ಕರ್ಕೊಂಡ್ಬಂದು ಈಗ ಅವರನ್ನು ಇಲ್ಲಿಗೆ ಅವರ ಮನೆಗೆ, ಇಲ್ಲಿ ಉಡುಪಿಯಲ್ಲಿರುವವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಮೈಸೂರಿಗಲ್ಲ ಕರ್ಕೊಂಡು ಹೋಗಿದ್ದಾರೆ. ಅಂಥದ್ದು ಘಟನೆ ಸಮಾಜದಲ್ಲಿ ಮನೆಯವರು ಮಾಡಬಾರ್ದು. ಎಸ್, ಖಂಡಿತ ಸರ್. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಸಮಾಜಕ್ಕೆ ಬೇಕಾಗುವಂಥ ಹಲವಾರು ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಟ್ರು. ಮತ್ತು ಅದೇ ರೀತಿಯಲ್ಲಿ ಯುವಕರ ಒಂದು ಮನಸ್ಥಿತಿಗಳನ್ನು ಉನ್ನತ ಮಾಡುವ ನಿಟ್ಟಿನಲ್ಲೂ ಕೂಡ ಮನೆಯವರು ಮತ್ತು ಶಿಕ್ಷಣ ಎರಡೂ ಕೂಡ ಶ್ರಮವಹಿಸಬೇಕು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.